ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಜನಜಾಗೃತಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಮಾರ್ ವಿಟ್ಲ. ಸ್ಪಂದನ ವಾಹಿನಿಯ ಮೂಲಕ ಒಂದಷ್ಟು ಜನಜಾಗೃತಿ ಆಗಲಿ ಅನ್ನೋ ನಿಟ್ಟಿನಲ್ಲಿ ಜನರಿಗೆ ಒಂದಷ್ಟು ಅರಿವಾಗಬೇಕು. ಕೆಲವೊಂದು ವಿಚಾರದ ಬಗ್ಗೆ ಗೊಂದಲಗಳಿರ್ತದೆ ಅಥವಾ ಮಾಹಿತಿಯ ಕೊರತೆ ಇರ್ತದೆ. ಎಲ್ಲವೂ ಕೂಡ ಜನರಿಗೂ ಒಂದಷ್ಟು ಅರಿವಾಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಪ್ರತಿ ವಾರವೂ ಕೂಡ ಒಂದೊಂದು ವಿಚಾರದ ಬಗ್ಗೆ ವಿಸ್ತಾರವಾದ ಚರ್ಚೆ ಇರ್ತದೆ. ಈ ಮೂಲಕ ನಮಗೆ ಬೇಕಾದಂಥ ಮಾಹಿತಿಗಳನ್ನು ಆ ವಿಚಾರದಲ್ಲಿ ಪರಿಣಿತರು ಯಾರಿರ್ತಾರೆ, ವಿಷಯ ತಜ್ಞರು ಯಾರಿರ್ತಾರೆ, ಅವರ ಜೊತೆ ನಾವು ಪಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವು ಕೂಡ ಕರೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಪಡ್ಕೊಳ್ಬಹುದು. ಇದು ಕಾರ್ಯಕ್ರಮ ನಿಮಗಾಗಿ ಅಂತ ಹೇಳ್ತಾ ಇವತ್ತು ಚರ್ಚೆ ಮಾಡಲಿಕ್ಕಿರುವಂಥ ವಿಷಯ ಮಾದಕ ವ್ಯಸನ ಮುಕ್ತಿಗೆ ಹೆತ್ತವರ ಜವಾಬ್ದಾರಿ ಅನ್ನುವಂಥದ್ದು. ನಮ್ಮ ಕರಾವಳಿ ಕರ್ನಾಟಕ, ಮುಖ್ಯವಾಗಿ ಮಂಗಳೂರು ನಗರವನ್ನು ವ್ಯಾಪಕವಾಗಿ ಕಾಡ್ತಾ ಇರುವಂಥ ಬಹುದೊಡ್ಡ ಸವಾಲಿನ ವಿಚಾರ ಅಂತ ಹೇಳಿದ್ರೆ ಅದು ಮಾದಕ ವಸ್ತುಗಳು. ಈಗಾಗಲೇ ಕಳೆದ ಒಂದು 2-3 ವಾರಗಳಿಂದ ವರದಿಗಳನ್ನು, ನ್ಯೂಸ್ಗಳನ್ನು, ಸುದ್ದಿಗಳನ್ನು ನಾವು ನೋಡ್ತಾ ಬಂದರೆ ಮಾದಕ ವಸ್ತುಗಳನ್ನು ಪೊಲೀಸರು ಬೇಟೆಯಾಡಿರುವಂಥದ್ದು ಇರ್ಬೋದು, ಅಥವಾ ವ್ಯಸನಿಗಳನ್ನು ಅರೆಸ್ಟ್ ಮಾಡಿದ್ದಾರೆ, ಈಗಾಗಲೇ ಬಂಧನ ಮಾಡಿದ್ದಾರೆ. ಆ ವಿಚಾರದಲ್ಲಿ ಬಹಳಷ್ಟು ಪರವಿರೋಧ ಚರ್ಚೆಗಳು, ಜೊತೆಗೆ ಜನರಿಗೂ ಒಂದು ರೀತಿಯ ಗೊಂದಲ ಅನ್ನುವಂಥದ್ದಾಗಿದೆ. ಈ ಬಗ್ಗೆ ಇವತ್ತಿನ ಚರ್ಚೆ ಇರ್ತದೆ. ಜೊತೆಗೆ ಇವತ್ತು ಮಾಹಿತಿಯನ್ನು ನಾವು ಪಡಿಲಿಕ್ಕಿರುವಂಥದ್ದು ಹೆತ್ತವರ ಜವಾಬ್ದಾರಿ ಏನಿದೆ, ಅಂದರೆ ಈ ಮಾದಕ ವ್ಯಸನಿಗಳನ್ನು ಅದರಿಂದ ಮುಕ್ತಿಗೊಳಿಸೋದಕ್ಕೆ ಅವರ ವ್ಯಸನಿಗಳ ಹೆತ್ತವರ ಜವಾಬ್ದಾರಿ ಹೇಗಿರ್ತದೆ, ಈ ವಿಚಾರದಲ್ಲಿ ಚರ್ಚೆ ಮಾಡಲಿಕ್ಕಿರುವಂಥದ್ದು. ವಿಶೇಷ ಅತಿಥಿ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಮಾದಕ ದ್ರವ್ಯ ವಿಷಯ ತಜ್ಞರು ಗಣೇಶ್ ನಾಯ್ಕ್ ಮೋಲ್ಕಿ ಅವರು. ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಪ್ರೀತಿಯ ಸ್ವಾಗತ ಗಣೇಶ್ ಅವರಿಗೆ. ನಮಸ್ತೆ. ಮೊದಲು ನಾನು ಕೇಳಬಿಡ್ತೀನಿ, ಅತಿಥಿಗಳು ಹೇಗಿದ್ದಾರೆ ಅಂತ. ಹೇಗಿದ್ದಾರೆ ಸರ್ ತಾವು? ಚೆನ್ನಾಗಿದ್ದೀನಿ, ಆದರೆ ಮಂಗಳೂರು ಚೆನ್ನಾಗಾದರೆ ಇನ್ನೂ ಚೆನ್ನಾಗಾಗ್ತೀನಿ. ಓಕೆ, ಖಂಡಿತ. ಒಬ್ಬ ವಿಷಯ ತಜ್ಞರಾಗಿ ನಿಮ್ಮಲ್ಲೂ ಕೂಡ ಈ ಬಗ್ಗೆ ಆತಂಕ ಅನ್ನುವಂಥದ್ದು ಇದೆ ಅನ್ನುವಂಥದ್ದು ಗೊತ್ತಾಗ್ತದೆ ನಿಮ್ಮ ಮೊದಲ ಮಾತಿನಲ್ಲಿ ಅಂತ ಹೇಳ್ತಾ. ಹೆತ್ತವರ ಜವಾಬ್ದಾರಿಗಳ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ಈ ಮಾದಕ ವ್ಯಸನಗಳು ಅಂತ ಬಂದಾಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದಷ್ಟು ಮಾತುಗಳು ನಿಮ್ಮಿಂದ ಬರಲಿ ಅಂತ. ಮಾದಕ ದ್ರವ್ಯ ಅಂತ ಹೇಳಿದರೆ ಎಲ್ಲರಿಗೂ ಒಂದು ಸಮಾಜಕ್ಕೆ ಬೇಡವಾದ ವಿಚಾರ. ಮಾದಕ ದ್ರವ್ಯ, ಡ್ರಗ್ಸು ಮತ್ತು ಇನ್ನು ಮತ್ತೊಂದು ಅಂತ ಹೇಳಿದಾಗ ನಾವು ಯಾರೂ ಅದನ್ನು ಒಪ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಆದರೆ ಒಂದಂತೂ ವಿಚಾರ ಸತ್ಯ, ಮಾದಕ ದ್ರವ್ಯ ಈಗಿನ ಸಮಾಜಕ್ಕೆ ಅಂಟ್ಕೊಂಡಾಗಿದೆ. ಅದರ ಜೊತೆ ನಾವು ಹೊಂದಿಕೊಂಡು ಹೋಗಬೇಕಾದ ಸಮಯ ಬಂದು ಹೋಗಿದೆ. ಹೇಗೆ ನಾವು ಕೊರೋನಾ ಕಾಲದಲ್ಲಿ ಹೋರಾಡಿ ಇವಾಗ ಅದ್ರ ಜೊತೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆಯೇ ಮಾದಕ ದ್ರವ್ಯ ಅನ್ನೋದು ನಮ್ಮ ಪರಿಸರದಲ್ಲಿ ಆಗಿರ್ಬೋದು, ದೇಶದಲ್ಲಿ ಆಗಿರೋದು ಆಲ್ರೆಡಿ ಅಂಟ್ಕೊಂಡಾಗಿದೆ. ಈಗ ಅದರಿಂದ ನಾವು ಹೇಗೆ ದೂರ ಇರಬೇಕು, ನಮ್ಮ ಮಕ್ಕಳನ್ನು ಹೇಗೆ ನಾವು ದೂರ ಇರಿಸಬೇಕು, ಅಥವಾ ನಮ್ಮವರನ್ನು ಹೇಗೆ ದೂರ ಇರಿಸಬೇಕು, ಪ್ರಾರಂಭ ನಮ್ಮಿಂದ ಮಾಡಿಕೊಂಡು ಸಮಾಜವನ್ನು ಹೇಗೆ ವ್ಯಸನ ಮುಕ್ತ ಸಮಾಜ ಮಾಡಬೇಕು, ಅದರ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ತಿಳ್ಕೊಂಡ್ರೆ ನಾವು ಉತ್ತಮ ಅಂತ ಅಂದ್ಕೊಳ್ತೀನಿ. ಮಾದಕ ದ್ರವ್ಯ ಅಂತ ಹೇಳಿದರೆ ಯಾವುದೋ ಒಂದು ವಸ್ತು, ನಿಷೇಧಿಸಲ್ಪಟ್ಟ ವಸ್ತು, ಅದು ಬಾಯಿ ಆಗಿರ್ಬೋದು, ಮೂಗಾಗಿರ್ಬೋದು, ಅಥವಾ ಇಂಜೆಕ್ಟ್ ಮಾಡಿ ಕನ್ಸ್ಯೂಮ್ ಮಾಡಿದಾಗ ನಮ್ಮ ದೇಹಕ್ಕೆ ಎಂಟ್ರಾಗಿ ಅದು ರಕ್ತದ ಮುಖಾಂತರ ನಮ್ಮ ಮೆದುಳಿಗೆ ಸಂಚಾರವಾಗಿ ನಮ್ಮ ಇತಿಮಿತಿಗಳನ್ನು ಚೇಂಜ್ ಮಾಡುವಂತಹ ಒಂದು ವಸ್ತು ಆಗಿರುತ್ತೆ. ಮಾದಕ ದ್ರವ್ಯಗಳಲ್ಲಿ 3 ವಿಧ ಇದೆ. ಅದು ಯಾವುದು ಅಂತ ಹೇಳಿದರೆ, ಒಂದು ನ್ಯಾಚುರಲ್ ಡ್ರಗ್ ಇದೆ, ಒಂದು ಸೆಮಿ ಸಿಂಥೆಟಿಕ್ ಡ್ರಗ್ ಇದೆ, ಇನ್ನೊಂದು ಸಿಂಥೆಟಿಕ್ ಡ್ರಗ್ ಇದೆ. ನ್ಯಾಚುರಲ್ ಅಂತ ಹೇಳಿದರೆ ಭಗವಂತ ನಮ್ಮನ್ನು ಹುಟ್ಟಿಸ್ಬೇಕಾದ್ರೆ ಹೇಗೆ ಒಂದು ಗಿಡ, ಮರ, ಪ್ರಾಣಿಗಳನ್ನು ಹುಟ್ಟಿಸಿದ್ದಾನೆ, ಹಾಗೆಯೇ ಅದರಿಂದ ಸಿಗುವಂತಹ ಒಂದು ಮಾದಕತೆ ಅಂತ ಹೇಳಿದರೆ ಇವಾಗ ಕೆಲವೊಂದು ಗಿಡದಿಂದ ಸಿಗುವಂತಹ ವಸ್ತುಗಳು. ಎಕ್ಸಾಂಪಲ್ ಕೊಡೋದಾದರೆ ನಾನು ಅಫೀಮು, ಗಾಂಜಾ ಇದೆಲ್ಲ ನ್ಯಾಚುರಲ್ ಡ್ರಗ್ ಆಗಿ ಪರಿಗಣಿಸ್ತೀವಿ. ಮತ್ತು ಸೆಮಿ ಸಿಂಥೆಟಿಕ್ ಅಂತ ಹೇಳಿದರೆ ಕೆಲವೊಂದು ನಾವು ನ್ಯಾಚುರಲ್ ವಸ್ತುವನ್ನು ಉಪಯೋಗ ಮಾಡಿ ಮತ್ತು ಮಾನವನು ಅದಕ್ಕೆ ಕೆಲವೊಂದು ರಾಸಾಯನಿಕ ವಸ್ತುಗಳನ್ನು ಹಾಕಿ ಅದರಿಂದ ಸೃಷ್ಟಿ ಮಾಡುವಂತಹ ಕೆಲವು ಕೆಮಿಕಲ್ ಸಿಂಥೆಟಿಕ್ ಡ್ರಗ್ಸ್, ಸೆಮಿ ಸಿಂಥೆಟಿಕ್ ಡ್ರಗ್ಸ್. ಅದು ನಮ್ಮದು ಯಾವುದು ಅಂತ ಹೇಳಿದರೆ ಕೊಕೇನ್ ಇದೆ, ಹೆರಾಯಿನ್ ಇದೆ, ಇವುಗಳು.
ಮತ್ತೆ ಮುಂದುವರಿದ ಭಾಗ ಸಿಂಥೆಟಿಕ್ ಡ್ರಗ್ಸ್ ಯಾವುದು ಅಂತ ಹೇಳಿದರೆ ಮಾನವ ಅವನ ಕೈಯಲ್ಲಿ ನಿರ್ಮಿತವಾದ ರಾಸಾಯನಿಕ ವಸ್ತುಗಳನ್ನು 2 ಅಥವಾ 2ಕ್ಕಿಂತ ಹೆಚ್ಚು ರಾಸಾಯನಿಕ ವಸ್ತುಗಳನ್ನು ಮಿಕ್ಸ್ ಮಾಡಿಕೊಂಡು ಅದರಿಂದ ಒಂದು ಡ್ರಗ್ಗನ್ನು ರೆಡಿ ಮಾಡಿ ಮತ್ತೆ ಅದನ್ನು ಸಮಾಜದಲ್ಲಿ ಬಿಟ್ಟು ನಮ್ಮ ಮಕ್ಕಳನ್ನು ಹಾಳು ಮಾಡಲಿಕ್ಕೆ ಹೋಗುವಂಥದ್ದು. ಅದರ ಹೆಸರು ಇವತ್ತು ನಾನು ತಂದೆ ತಾಯಿಗೆ ಹೇಳಿದರೆ ಸ್ವಲ್ಪ ವಿಚಿತ್ರ ಆಗಿರುತ್ತೆ, ಆದರೆ ಈಗಿನ ಸಮಾಜದ ಎಲ್ಲ ವಿದ್ಯಾರ್ಥಿಗಳಿಗೆ ಅದರ ಹೆಸರು ಗೊತ್ತಿರುತ್ತೆ. ಎಕ್ಸ್ಟಸಿ, LSD, ತುಂಬ ವಿಚಾರಗಳಿದೆ. ನಾನು ಇಲ್ಲಿ ಹೇಳುವಂಥದ್ದು ಮುಖ್ಯವಾಗಿ ಈ ವಾಹಿನಿಯ ಮುಖಾಂತರ ಆಗಿರ್ಬೋದು ಅಥವಾ ನನ್ನ ಅವೇರ್ನೆಸ್ ಪ್ರೋಗ್ರಾಮ್ನ ಮುಖಾಂತರ ಆಗಿರ್ಬೋದು, ಒಂದೇ ಒಂದು ಇಲ್ಲಿ ನನ್ನಿಂದ ಎಷ್ಟಾಗತ್ತೆ ಅಷ್ಟು ಅವೇರ್ನೆಸ್ ಪ್ರೋಗ್ರಾಮನ್ನು ನಾನು ಕೊಡಲಿಕ್ಕೆ ರೆಡಿ ಇದ್ದೇನೆ. ನೀವು ಮಾದಕ ವಸ್ತುವಿನಿಂದ ದೂರ ಇರಿ, ನಿಮ್ಮವರನ್ನು ದೂರ ಇಡಿ. ಇದು ನನ್ನ ಮೊದಲ ಮಾತು. ಓಕೆ ರೈಟ್. ಇನ್ನು ಒಂದೊಂದು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀವಿ ನಾವು. ಒಂದಷ್ಟು ಕುತೂಹಲ ಇರ್ತದೆ ಅಥವಾ ನಮಗೂ ಕೂಡ ಒಂದಷ್ಟು ಗೊಂದಲ ಇರ್ತದೆ. ಒಂದು, ಮಕ್ಕಳು ಜೊತೆಗೆ ಯುವ ಜನತೆ ಈ ಮಾದಕ ವ್ಯಸನಗಳಿಗೆ ದಾಸರಾಗೋದಕ್ಕೆ ಕಾರಣಗಳು ಬೇರೆ ಬೇರೆ ಇರ್ತದೆ. ಸೊ ತಾವು ಒಂದು ವಿಷಯವನ್ನು ತಜ್ಞರಾಗಿ ಅದನ್ನು ಬಹಳಷ್ಟು ನೋಡಿರ್ತೀರಾ, ಬಹಳಷ್ಟು ಕಾರ್ಯಕ್ರಮಗಳಿಗೂ ಹೋಗಿರ್ತೀರಾ, ಅರಿವನ್ನು ಮೂಡಿಸಿರ್ತೀರ. ನಮಗೂ ಕೂಡ ಈ ಸಂದರ್ಭದಲ್ಲಿ ಹೇಳ್ಕೊಡ್ಬೋದು. ಅಂದರೆ ಮಕ್ಕಳು ಯುವ ಜನತೆ ಮಾದಕ ವ್ಯಸನಿಗಳಾಗಿ ಅದಕ್ಕೆ ದಾಸರಾಗೋದಕ್ಕೆ ಕಾರಣ ಏನೇನಿದೆ ಅಂತ. ತಜ್ಞರು ಅಂತ ಹೇಳಿದ ಕೂಡಲೇ ನಾನೇನೋ ಅದ್ರ ಜೊತೆನೇ ಹುಟ್ಟಿದ್ದೀನಿ ಹಾಗೆ ಹೀಗೆ ಏನೂ ಅಲ್ಲ. ನನಗೂ ನಿಮ್ಮ ಹಾಗೆ ಕುತೂಹಲ ಇತ್ತು ಕುಮಾರ್. ಹೆಂಗೆ ಅಂತ ಹೇಳಿದರೆ, ಯಾವುದೋ ಒಂದು ಇನ್ಸಿಡೆಂಟಲ್ಲಿ ನಮ್ಮವರು, ನಮಗೆ ಹತ್ತಿರ ಬೇಕಾದವರು ಒಬ್ಬರು ಡ್ರಗ್ಗಿ ಆಗ್ತಾರೆ. ಡ್ರಗ್ಗಿ ಆಗಿ ಮುಂದೆ ಹೋಗಬೇಕಾದ್ರೆ ಅವರ ಜೀವನವನ್ನು ಕಳ್ಕೊಳ್ತಾರೆ. ಅದರ ಹಿಂದೆ ಏನು ಘಟನೆ ಆಯಿತು ಅಂತ ನೋಡುವಾಗ ಅವರು ಬೈಕಲ್ಲಿ ಹೋಗ್ತಾ ಇದ್ರು. ಆ ಬೈಕ್ ಬಿಡ್ತಾ ಇದ್ದು ಆ ಹುಡುಗ ಏನಿದ್ದಾನೆ ಅವನು ಗಾಂಜಾ ಸೇದಿದ್ದ. ಅವ್ರು ಹಿಂದೆ ಕೂತ್ಕೊಂಡಿದ್ರು. ಅವನಿಗೇನೋ ಸಡನ್ ಆಗಿ ಯಾವುದೋ ಒಂದು ದನ ಅಡ್ಡ ಬಂದಂಗೆ ಆಯಿತು ಅಂತ ಹೇಳಿಬಿಟ್ಟು ಅವ್ನು ಬ್ರೇಕ್ ಹಾಕ್ದ. ಬಟ್ ಇವನು ಬಂದುಬಿಟ್ಟು ನೆಲಕ್ಕೆ ಹೊಡೆದ. ಸೊ ಒಂದು 3 ದಿನ ಅವನು ಹಾಸ್ಪಿಟ್ಲಲ್ಲಿದ್ದ. ಆಮೇಲೆ ಡಾಕ್ಟ್ರು ಬ್ರೈನ್ ಡೆತ್ ಅಂತ ಹೇಳಿದರು. ಅದಾದಮೇಲೆ ಸತ್ತು ಹೋದ. ಫ್ರೆಂಡ್ಸ್ಗಳಿಗೆ 1 ವಾರ ಅಥವಾ 1 ತಿಂಗಳು ಅವನು ಇಲ್ಲದ ಒಂದು ಲೋಕ. ಅದಾದಮೇಲೆ ಅದು ತುಂಬ್ತಾ ಬಂತು. ಆದರೆ ಮನೆಯವರಿಗೆ ಇನ್ನೂ ಆ ಜಾಗ ತುಂಬಲಿಕ್ಕೆ ಯಾರಿಂದನೂ ಆಗಲಿಲ್ಲ. ಯುವ ಜನತೆ ಅಥವಾ ಮಕ್ಕಳಿಗೆ ಈ ಡ್ರಗ್ ಯಾಕೆ ಅಟ್ರಾಕ್ಟ್ ಆಗ್ತಾ ಇದೆ ಅಂತ ಹೇಳಿದರೆ, ಮುಖ್ಯವಾಗಿ ಹೇಳ್ಬೋದು ನಮ್ಮ ಸಂಸ್ಕಾರದ ಕೊರತೆ. ಪ್ರತಿ ಸಾರಿ ನಾನು ಮಕ್ಕಳಿಗೆ ಇದರ ಪ್ರೋಗ್ರಾಮನ್ನು ಅವೇರ್ನೆಸ್ಸನ್ನು ಕೊಡ್ತಾ ಇದ್ದೆ. ಕೊಟ್ಟು ಅದಾದಮೇಲೆ ನಾನು ಇದ್ರ ಬಗ್ಗೆ ಸ್ವಲ್ಪ ಚರ್ಚೆಗಳನ್ನು ಮಾಡಿದೆ ನನ್ನ ಗುರುಗಳ ಹತ್ರ ಅಥವಾ ನನ್ನ ಸಮಾನ ಮನಸ್ಕರ ಹತ್ರ. ಮಾಡಿದಾಗ ಅವ್ರು ಹೇಳಿದರು, ಇವಾಗಿನ ಮಕ್ಕಳು ಜನ್ರೇಷನ್ ಚೇಂಜ್ ಆಗಿದೆ, ಇದನ್ನೆಲ್ಲ ಕೇಳಲಿಕ್ಕೆ ರೆಡಿ ಇಲ್ಲ ಅಂತ. ಅದಾದಮೇಲೆ ಇವಾಗ ತಂದೆ ತಾಯಿಗೆ ಎಲ್ಲಿ ಮೂಲವಾಗಿ ಮುಖ್ಯವಾಗಿ ಇದು ತಪ್ಪುತ್ತಾ ಇದೆ, ಈ ಹಾದಿಗೆ ಬರ್ತಾ ಇದೆ ಅನ್ನೋದನ್ನು ಮನಗಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಕ್ಕಳು ಡ್ರಗ್ನಲ್ಲಿ ಬೀಳಲಿಕ್ಕೆ ಮುಖ್ಯವಾಗಿ ತಂದೆ ತಾಯಿಗಳೇ ಕಾರಣ ಆಗಿರ್ತಾರೆ. ಯಾಕೆ ಅನ್ನೋ ಕ್ವಶನ್ ಒಂದು ಎಲ್ಲರ ಹತ್ರನೂ ಮೂಡಬಹುದು. ಹೌದು. ಒಂದು ಗಂಡ ಒಂದು ಹೆಂಡತಿ ಅವರ ಒಂದು ಕನ್ನಡಿಯ ಮುಂದೆ ನಿಂತಾಗ ಪ್ರತಿಬಿಂಬ ಕಾಣುವಂಥದ್ದು ಮಗು ಇದು. ಆದರೆ ಇವತ್ತು ನಾವೇನು ಮಾಡ್ತೀವಿ, ನನ್ನ ಮಗ ಅಥವಾ ಮಗಳು ಫ್ರೆಂಡ್ಸ್ ಜೊತೆ ಸೇರಿ ಹಾಳಾಗಿದ್ದಾಳೆ. ಹೌದು, ಆಗ್ಬೋದು, ಒಂದು 3-4-5% ಫ್ರೆಂಡ್ಸ್ ಜೊತೆ ಸೇರಿ ಆ ಪ್ರೆಷರಲ್ಲಿ ಸೇರಿಕೊಂಡು ಅವ್ರೇನನ್ನೋ ಒಂದು ಸ್ಟಾರ್ಟ್ ಮಾಡಿರ್ಬೋದು. ಆದರೆ ಆ ಪ್ರೆಷರ್ ಬಿಲ್ಡ್ ಆಗುವಾಗ ನೀವು ಕೊಟ್ಟಿರೋ ಸಂಸ್ಕಾರ, ಹೇಗೆ ಅದನ್ನು ಮೇಂಟೈನ್ ಮಾಡಬೇಕು, ಹೇಗೆ ಅದರಿಂದ ದೂರ ಇರಬೇಕು ಅನ್ನೋ ಒಂದು ಚೆನ್ನಾಗಿರುವ ಒಂದು ಕಲಿಕೆ ಕೊಟ್ಟರೆ ನಿಮ್ಮ ಮಕ್ಕಳು ಡ್ರಗ್ಸಿಗೇನು ಯಾವುದೇ ಕೆಟ್ಟ ಚಟುವಟಿಕೆಗೆ ಹೋಗುವಂಥ ಸಾಧ್ಯತೆಯೇ ಇಲ್ಲ. ಇಲ್ಲಿ ಯುವ ಜನಾಂಗ ಯಾಕಂತ ಹೇಳಿದರೆ ಅವರು ಕಲಿತಾ ಇರುವಾಗ ಬೆಳೀತಾ ಇರುವಾಗ ತುಂಬ ವಿಚಾರಗಳನ್ನು ನೋಡಿ ಅವ್ರಿಗೆ ಖುಷಿ ಆಗತ್ತೆ. ತುಂಬ ಸಿಂಪಲ್, ನಾನು ತುಂಬ ಎಕ್ಸಾಂಪಲ್ಗಳ ಮುಖಾಂತರನೇ ನಿಮಗೆ ನಿಮ್ಮ ಆನ್ಸರ್ಗಳಿಗೆ ಕ್ವಶನ್ಗಳಿಗೆ ಆನ್ಸರ್ ಕೊಡ್ತೀನಿ. ಇವಾಗ ನಾವು ನಾರ್ಮಲ್ ಆಗಿ ಆ ಬೆಳೀತಾ ಇರೋ ಪ್ರಾಯಕ್ಕೆ ಯಾರೋ ಒಬ್ಬ ಸಿಗರೇಟ್ ಸೇದ್ಕೊಂಡು ಗಾಡಿಯಲ್ಲಿ 2 ವೀಲರಲ್ಲಿ ಸುಯ್ ಅಂತ ಹೋದರೆ ಆ ಏಜ್ನಲ್ಲಿ ಕೆಲವೊಂದು ಹುಡುಗರಿಗೆ ಅನ್ನಿಸ್ತದೆ ನಾನು ಹಿಂಗೆ ಹೋಗಬೇಕು. ಅವನು ಹೆಲ್ಮೆಟ್ ಆಗ್ತಾ ಇಲ್ಲ, ಯಾಕಂದರೆ ಅವನಿಗೆ ಪರಿವೇ ಇಲ್ಲ.
ಮುಂದಿನ ಭವಿಷ್ಯತ್ತಿನ ವಿಚಾರ ಗೊತ್ತಿಲ್ಲ. ನನ್ನ ಒಂದು ಗುರುಗಳು ಇದರ ವಿಚಾರದಲ್ಲಿ ಯಾವತ್ತೂ ಮಾತಾಡ್ತಾ ಇದ್ರು. ಯಾಕಂತ ಹೇಳಿದರೆ ಮನುಷ್ಯನ ಡಿಸಿಷನ್ ಮೇಕಿಂಗ್ ಆ ಒಂದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರೆ ಅವರ ಮುಮ್ಮೆದುಳಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಆದರೆ ಮುಮ್ಮೆದುಳಿನ ಬೆಳವಣಿಗೆ ಸಾಧಾರಣ 19 ವಯಸ್ಸಿಂದ ಸ್ಟಾರ್ಟ್ ಆಗಿ 24 ವರ್ಷ ಅಥವಾ 24 ವರ್ಷದಿಂದ ಸ್ಟಾರ್ಟ್ ಆಗಿ 27 ವರ್ಷ ಇಲ್ಲಿಗೆ ನಡೀತದೆ. ಇಲ್ಲಿ ನಡೀತಾ ಇರಬೇಕಾದ್ರೆ ಇಲ್ಲಿ ಕೂಡ ಒಂದು ಉದಾಹರಣೆಯನ್ನು ನಾನು ಕೊಡ್ತೀನಿ. ನೀವು ನೋಡಿ 16, 17 ಅಥವಾ 18 ವರ್ಷದ ಒಂದು ಮಗುವಿಗೆ ನೀವೊಂದು ಬೈಕ್ ಕೊಡಿ, ಅವ್ರ ಹತ್ರ ಹೇಳಿ ನೀವು ಬೈಕ್ ಓಡಿಸು ಅಂತ ಹೇಳಿದರೆ ಅವರು ಅದರ ಪರಿವೇ ಇಲ್ಲ, ಅದರಿಂದ ಏನೋ ಆಕ್ಸಿಡೆಂಟ್ ಆಗುತ್ತಾ ಇನ್ನೊಂದು ಮತ್ತೆ ಯಾವುದು ಆಗುತ್ತಾ ಅನ್ನೋ ಪರಿವೇ ಇಲ್ಲದೆ ಅವನು ಆಕ್ಸಿಡೆಂಟ್ ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಸ್ಪೀಡಲ್ಲಿ ಕೊಂಡೋಗ್ತಾನೆ. ಅದೇ ವಾಹನವನ್ನು ಅವನು 26, 27 ಆದಾಗ ಅವನ ಕೈಯಲ್ಲಿ ಕೊಡಿ, ಅವನ ಮೆದುಳು ಹೇಳತ್ತೆ ಹೆಲ್ಮೆಟ್ ಹಾಕೋ, ನಾಳೆ ಬಿದ್ದರೆ ನಮ್ಮ ಮನೆಯಲ್ಲಿ ನಿನ್ನ ನೋಡ್ಕೊಳ್ಳೋರು ಯಾರೂ ಇಲ್ಲ, ಕೈ ಕಾಲು ಮುರಿದು ಹೋದರೆ ನೀನೇ 2-3 ತಿಂಗಳು ಒಳಗಡೆ ಇರಬೇಕು, ಗಾಡಿ ಪೆಟ್ಟಾದರೆ ಆ ಗಾಡಿಗೆ ಕೊಡ್ಲಿಕ್ಕೆ ಹಣ ನಿನ್ನ ಹತ್ರ ಇದೆಯಾ ಅಂತ ಎಲ್ಲ ಒಂದು ಏನು ಡಿಸಿಷನನ್ನು ನಿಮ್ಮ ಮುಮ್ಮೆದುಳು ಮಾಡುತ್ತೆ. ಆದರೆ ಚಿಕ್ಕವರಿರಬೇಕಾದ್ರೆ ಹಿಮ್ಮೆದುಳು ಅಂತ ಹೇಳಿದರೆ ಗಟ್ ಫೀಲಿಂಗ್, ಇದರಿಂದಾಗಿ ನೀನು ಮಾಡು ನಾನು ಇದ್ದೀನಿ ಅನ್ನೋ ಒಂದು ಪವರ್ ಬರುತ್ತೆ. ಹಾಗಾಗಿ ಮಕ್ಕಳು ಮತ್ತು ಯುವಜನಾಂಗ ಇದಕ್ಕೆ ಜಾಸ್ತಿ ಆಗಿ ಬೀಳ್ತಾರೆ. ಒಂದು ಸಮಾಜದಲ್ಲಿ ನಾವು ಈ ಏನು ಹೇಳ್ತಿದ್ವಿ ಎಂಟರ್ಟೈನ್ಮೆಂಟ್, ಸಿನಿಮಾ ರಂಗ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಾಗಿರ್ಬೋದು, ಇದರಲ್ಲಿ ನಾವು ಜಾಸ್ತಿಯಾಗಿ ಹೀರೋ ಅಂತ ಹೇಳಿದ ಕೂಡಲೇ ಅವನನ್ನು ನಾವು ಸಿಗ್ರೆಟು ಅಥವಾ ಅವನು ಹೋಗೋ ಬೈಕು ವೀಲಿಂಗು ಅದನ್ನೇ ತೋರಿಸ್ತಾ ಇದ್ದೀವಿ. ಇಲ್ಲಿ ಯಾವುದು ಇವಾಗ ಇತ್ತೀಚೆಗೆ ನನ್ನ ದಕ್ಷಿಣ ಕನ್ನಡದಿಂದನೇ ಜಾಸ್ತಿಯಾಗಿ ಏನನ್ನು ತೋರಿಸ್ತಾ ಇದ್ದಾರೆ ಅಂತ ಸಂಸ್ಕೃತಿಯ ಕಡೆಗೆ ತೋರಿಸಲಿಕ್ಕೆ ಶುರು ಮಾಡಿದ್ದಾರೆ. ಇದು ಒಂದು ಒಳ್ಳೆಯ ಒಂದು ಬೆಳವಣಿಗೆ. ಇಂಥ ಒಂದು ತುಂಬ ಒಂದು ಸಂಸ್ಕಾರ ಮತ್ತು ಸಂಸ್ಕೃತಿಯ ವಿಚಾರದಲ್ಲಿ ತೋರಿಸಲಿ ಅನ್ನೋದು ನನ್ನದು ಆಶೆ. ಓಕೆ ರೈಟ್. ಇನ್ನು ಸಾಮಾಜಿಕ ಜಾಲತಾಣಗಳು ಕೂಡ ಇದರ ಬಗ್ಗೆ ಜಾಸ್ತಿ ಪರಿಣಾಮ ಬೀರುತ್ತಾ ಅನ್ನುವಂಥ, ಈಗಾಗಲೇ ಸಿನಿಮಾಗಳ ಬಗ್ಗೆ ತಾವು ಹೇಳಿದ್ರಿ, ಅದರಿಂದ ಒಂದು ರೀತಿಯ ಪ್ರೇರಣೆ ಸಿಗುತ್ತೆ ಇಂಥ ಚಟುವಟಿಕೆಗಳಿಗೆ. ಅಂದರೆ ಹೀರೋ ಅಂದ ತಕ್ಷಣ ಅಥವಾ ಸಿನಿಮಾದ ಮುಖ್ಯ ಪ್ರಾಶಸ್ತ್ಯ ಇರುವಂಥ ಜಾಗದಲ್ಲೂ ಕೂಡ ಈ ಡ್ರಗ್ಸ್ಗಳನ್ನು ಬಳಸೋದಿರ್ಬೋದು, ಮಾದಕ ವಸ್ತುಗಳನ್ನು ಬಳಸೋದಿರ್ಬೋದು. ಈ ನಡುವೆ ನಾನು ಸಿನಿಮಾ ಬಿಟ್ಟು ಇನ್ನು ಸಾಮಾಜಿಕ ಜಾಲತಾಣಗಳ ಬಗ್ಗೆ ಹೇಳೋದಾದರೆ ಇವುಗಳು ಕೂಡ ಯಾಕಂದರೆ ಮಕ್ಕಳಾಗಲಿ ಯುವಜನತೆ ಆಗಲಿ ಹೆಚ್ಚಾಗಿ ಬಳಕೆ ಮಾಡೋದೇ ಸಾಮಾಜಿಕ ಜಾಲತಾಣಗಳನ್ನು. ಈಗಾಗಲೇ ಈ ಡಿಜಿಟಲೈಸೇಷನ್ ಅನ್ನುವಂಥದ್ದು ವ್ಯಾಪಕವಾಗಿ ಆಗಿಬಿಟ್ಟಿದೆ. ಹಾಗಾಗಿ ಆಧುನಿಕತೆಯ ಒತ್ತಡ ಅನ್ನುವಂಥದ್ದು ಸಾಮಾಜಿಕ ಜಾಲತಾಣದ ಮೂಲಕನೇ ಸಿಗ್ತಾ ಇದೆ. ಸೊ ಇದು ಕೂಡ ಪರಿಣಾಮ ಬೀರುತ್ತಾ ಹೇಗೆ ಅಂತ? ನಿಜವಾಗ್ಲೂ ಅದೇ ನಾನು ಅವತ್ತು ಹೇಳಿದ್ದು ಏನು ಅಂತ ಹೇಳಿದರೆ, ಇವಾಗ ನಾವು ಇನ್ಸ್ಟಾಗ್ರಾಮಲ್ಲಿ ಹತ್ರ ಯಾರೋ ಒಬ್ಬ ನನ್ನ ಫಾಲೋವರ ಅಥವಾ ನಾನು ಫಾಲೋ ಮಾಡುವಂಥ ಒಬ್ಬ ಹುಡುಗ ಅವನು ಯಾವುದೋ ಒಂದು BMW ಅಥವಾ ಬೇರೆ ಯಾವುದೋ ದೊಡ್ಡ ಗಾಡಿಯ ಹತ್ರ ನಿಂತ್ಕೊಂಡು ಫೋಟೋ ಹಾಕ್ದ ಅಂತ ಹೇಳಿದರೆ ನನಗೂ ಅದು ಆಸೆ ಬರುತ್ತೆ. ನಾವು ಅದನ್ನು ನೋಡ್ಕೊಳ್ಳೋದಿಲ್ಲ. ಏನು ಅವನ ಸ್ವಂತ BMW ಹತ್ರ ನಿಂತ್ಕೊಂಡಿದ್ದಾನ ಅಥವಾ ಬೇರೆಯವ್ರದ್ದು ದಾರಿಯಲ್ಲಿ ಹೋಗೋವ್ರದ್ದು ಹತ್ರ ನಿಂತ್ಕೊಂಡು ಫೋಟೋ ತೆಗೆದಿದ್ದಾನೆ. ಆಸೆ ನಮ್ಮ ಹತ್ರ ಏನು ಇದೆ ಅನ್ನೋದನ್ನು ನಾವು ಬಿಟ್ಟು ಹೊರಗಡೆಯ ಪ್ರಪಂಚದಲ್ಲಿ ಅವನಿಗಿಂತ ಸ್ವಲ್ಪ ಮೇಲೆದನ್ನು ತೋರಿಸ್ಬೇಕು ಅನ್ನೋದಕ್ಕೆ ನಾವು ಇನ್ನೊಂದು ಸ್ಟೆಪ್ಪಿಗೆ ಹೋಗ್ತೀವಿ. ಹಾಗಾಗಿ ಈ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಎಷ್ಟು ರೀಲ್ಸ್ ಇದೆ ಅದರಲ್ಲಿ ನೀವು ನೋಡಿ, ಈ ರೀಲ್ಸ್ ಎಲ್ಲ ಮಾಡೋದಕ್ಕಿಂತ ಒಳ್ಳೆಯದಾಗಿ ನಾನಂತೂ ಹೇಳ್ತೇನೆ, ಒಳ್ಳೆಯದಾಗಿ ನೀವು ನಿಮ್ಮ ಟೈಮನ್ನು ಸ್ಪೆಂಡ್ ಮಾಡಿ. ಆವಾಗ ನಾನು ಹೇಳಿದೆ ತಂದೆ ತಾಯಿ ಕೊಡುವ ಸಂಸ್ಕಾರ ಇವಾಗ ಮೊದಲು ಇತ್ತು. ನಾನು ಹೇಳೋದಿಲ್ಲ ನನ್ನ ತಂದೆ ತಾಯಿ ಜಗಳ ಮಾಡ್ಕೊಂಡು ಇರಲಿಲ್ಲ ಅಂತ, ಮಾಡ್ಕೊಳ್ತಿದ್ರು, ಆದರೆ ನಮ್ಮ ಮುಂದೆ ಮಾಡ್ಕೊಳ್ತಿರ್ಲಿಲ್ಲ. ಇವಾಗ ಹಾಗೆಲ್ಲ ಏನು ಮಾಡ್ತಾ ಇದ್ದಾರೆ, ಮಕ್ಕಳ ಮುಂದೆ ಜಗಳ ಮಾಡುವಂಥದ್ದು, ಆಮೇಲೆ ತಾಯಿಯಾದವಳು ತಂದೆಯನ್ನು ದೂರೋದು, ತಂದೆ ಆದವನು ತಾಯಿಯನ್ನು ದೂರೋದು. ಮಕ್ಕಳ ಹತ್ರ ಯಾಕೆ ಹೇಳ್ತೀರಾ? ಹಿರಿಯವ್ರ ಹತ್ರ ಹೇಳಿ, ನಿನ್ನ ತಂದೆ ನೋಡು ಈ ರೀತಿ, ನಿನ್ನ ತಾಯಿ ನೋಡು ಈ ರೀತಿ, ಇದನ್ನು ನೀವು ಹಿರಿಯರ ಹತ್ರ ಹೇಳಿ ಅದಕ್ಕೆ ಪರಿಹಾರ ತಗೊಳ್ಳಿ. ಅದು ಬಿಟ್ಟು ಮಕ್ಕಳ ಹತ್ರ ಹೇಳೋದಲ್ಲ. ನೋಡು ನಿನ್ನ ತಂದೆ ನಿನ್ನ ಇಷ್ಟು ಲೇಟಾಗಿ ನೈಟಿಗೆ ಬಂದಿದ್ದಾನೆ, ಅವರಿಗೆ ನೀವು ಒಳ್ಳೆಯ ವಿಚಾರಗಳನ್ನು ಕಲಿಸಿ. ಇವಾಗ ನಾವು ಹೇಳ್ತೀವಿ ಕೆಲವೊಮ್ಮೆ ಮಕ್ಕಳಿಗೆ ಟೈಮ್ ಕೊಡಿ ಅಂತ ಹೇಳಿದ ಕೂಡಲೇ ಅವರ ಹತ್ರ ಕೂತ್ಕೊಂಡು ಏನೋ ಅವ್ರ ಹತ್ರ ಗಸುಬುಸು ಮಾತಾಡೋದಲ್ಲ. ನಾವಿವಾಗ ಏನು ಮಾಡ್ತಾ ಇದ್ದೀವಿ, ಮಕ್ಕಳಿಗೆ ಎಲ್ಲ ರೀತಿಯ ಒಂದು ಸೌಕರ್ಯವನ್ನು ಕೊಡ್ತಾ ಇದ್ದೀವಿ. ಯಾಕಂತ ಹೇಳಿದರೆ ನಮಗೊಂದು ಭಾವನೆ ಇರುತ್ತೆ, ನನ್ನ ಮಗ ನಾನು ಬಂದಿರುವಂಥ ಕಷ್ಟಗಳನ್ನು ಬರಬಾರ್ದು, ನನ್ನ ಮಗಳು ನಾನು ಬಂದಿರುವಂಥ ಕಷ್ಟಗಳನ್ನು ಬರಬಾರ್ದು.
ಮೊದಲೊಂದು ದಿನ ಇತ್ತು, ನಾನು 10 ರೂಪಾಯಿ ನನ್ನ ತಂದೆ ಹತ್ರ ಕೇಳಿದರೆ 1 ರೂಪಾಯಿ ಕೊಡ್ತಿದ್ರು. ಮತ್ತೆ ಅವ್ರು ಹೇಳ್ತಾ ಇದ್ರು 1 ರೂಪಾಯಿ ಯಾವುದಕ್ಕೆ ಖರ್ಚು ಮಾಡಿದ್ದಿ ಅಂತ. ಇವತ್ತು ಮಗ ಬಂದು ಅಥವಾ ಮಗಳು ಬಂದು ಹೇಳ್ತಾರೆ, ಅಪ್ಪ ನನಗೊಂದು 100 ರೂಪಾಯಿ ಬೇಕು. 100 ಅಂತೂ ಇವಾಗ ಕೇಳೋದಿಲ್ಲ, 500 ಕೇಳ್ತಾರೆ. 500 ಕೇಳಿದರೆ ಅಪ್ಪ ಗರ್ವದಲ್ಲಿ ಅದನ್ನು ತುಂಬ ಅವನೊಂದು ಗರ್ವವನ್ನು ತೋರಿಸ್ತಾ ಅವನು 1,000 ರೂಪಾಯಿ ಕೊಡ್ತಾನೆ. ಯಾವುದಕ್ಕೆ ಖರ್ಚು ಮಾಡ್ತೀಯ ಅಂತ ಕೇಳುವಂಥ ಒಂದು ವಿವೇಚನೆಗೆ ಇವತ್ತು ಹೋಗ್ತಾ ಇಲ್ಲ ಕುಮಾರ್. ಇದು ಇಲ್ಲಿಂದ ತುಂಬ ವಿಚಾರಗಳಾಗತ್ತೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹೇಗೆ ಅಂತ ಹೇಳಿದರೆ ಅದರಿಂದ ನಾವು ಬೇಗ ಚೇಂಜ್ ಆಗ್ತೀವಿ. ಅದು ನಮ್ಮ ಬ್ರೈನಿಗೆ ಬೇಗ ಇಫೆಕ್ಟ್ ಆಗತ್ತೆ. ಹೀಗೆ ಮಾಡಿದರೆ ಚೆನ್ನಾಗಿರುತ್ತೆ, ಅವ್ರು ನನ್ನನ್ನು ಮೆಚ್ಕೊಳ್ಬೋದು, ಇವ್ರು ನನ್ನನ್ನು ಮೆಚ್ಕೊಳ್ಬೋದು ಅಂತ. ಇಲ್ಲಿ ನೋಡಿ, ನಾನು ಯಾವುದೇ ರೀತಿಯ ಒಂದು ಪ್ರೋಗ್ರಾಮಿಗೆ ಹೋದರೆ ಯಾವತ್ತೂ ಹೇಳಲಿಕ್ಕುಂಟು, ನೀವು ಯಾರನ್ನ ಮೆಚ್ಚಿಸ್ಕೊಳ್ಬೇಕು ಅಂತ ಇಲ್ಲ. ಕೆಲವರು ಹೇಳ್ತಾರೆ ನೀವು ಭಗವಂತನನ್ನು ಮೆಚ್ಚಿಸಿ, ಅದೂ ಮಾಡಬೇಡಿ. ನೀವು ಮೊದಲಾಗಿ ಮಾಡಬೇಕಾದದ್ದು ನೀವು ನಿಮ್ಮನ್ನು ಮೆಚ್ಚಿಸಿ. ಕೆಲವರು ಹೇಳ್ತಾರೆ ನಾವು ಲವ್ ಮಾಡ್ತಾ ಇದ್ದೀವಿ, ಹಂಗಾಯಿತು ಹಿಂಗೆ ಮಾಡಿ. ನಾನು ಹೇಳ್ತಿದ್ದೀನಿ ಲವ್ ಮಾಡಿ, ಆದರೆ ಮೊದಲಿಗೆ ನೀವು ನಿಮ್ಮನ್ನು ಲವ್ ಮಾಡಿ. ರೆಸ್ಪೆಕ್ಟು, ಕೆಲವರು ಹೇಳ್ತಾರೆ ರೆಸ್ಪೆಕ್ಟ್ ಕೊಡಿ, ರೆಸ್ಪೆಕ್ಟ್ ತಗೊಳ್ಳಿ. ನನ್ನ ಪ್ರಕಾರ ನೀವು ಫಸ್ಟ್ ನಿಮಗೆ ರೆಸ್ಪೆಕ್ಟ್ ಕೊಡಿ. ನೀವು ನಿಮ್ಮ ಒಳಗಡೆ ಒಂದು ರೆಸ್ಪೆಕ್ಟ್ ಕೊಡ್ತಾ ಹೋದರೆ ಅದೊಂದು ಗ್ಲೋ ಬರುತ್ತೆ ನಿಮ್ಮ ಒಳಗಡೆ. ಅವಾಗ ನಿಮ್ಮನ್ನು ನೋಡಿದವರೆಲ್ಲ ಇವ್ರಿಗೇನೋ ರೆಸ್ಪೆಕ್ಟ್ ಕೊಡಬೇಕು ಅಂತ ಅನ್ನಿಸ್ತದೆ, ರೆಸ್ಪೆಕ್ಟಿಂದ ಮಾತಾಡ್ತಾರೆ, ನೀವು ಹಂಗೆ ರೆಸ್ಪೆಕ್ಟ್ ಕೊಟ್ಟುಬೇಡಿ. ಇದನ್ನೆಲ್ಲ ನಮಗೆ ಯಾರೂ ಕಲಿಸ್ಕೊಡ್ತಾ ಇಲ್ಲ. ಎರಡನೇದು ಏನು ಅಂತ ಹೇಳಿದರೆ, ಮಕ್ಕಳ ಹತ್ರ ಇವಾಗ ಕೇಳೋ ಒಂದು ಪರಿಸ್ಥಿತಿ ಆಗಿದೆ. ನಾಳೆ ಅಲ್ಲಿ ಒಂದು ಪ್ರೋಗ್ರಾಮ್ ಇದೆ, ನೀನು ಬರ್ತೀಯಾ ಅಂತ. ನಾವು ಯಾಕೆ ಕೇಳಬೇಕು? ಮಕ್ಕಳು ನಮ್ಮದು. ಹೌದು, ಮಕ್ಕಳ ಹತ್ರ ಹೆತ್ತವರು ಪರ್ಮಿಷನ್ ಕೇಳೋ ಪರಿಸ್ಥಿತಿ. ನಿಜವಾಗ್ಲೂ ನೀವು ನಿಮ್ಮ ಬಾಲ್ಯದ ಕೆಲವೊಂದು ವಿಚಾರಗಳನ್ನು ನೆನಪು ಮಾಡಿ, ಅವಾಗ ನೀನು ಈ ಪ್ರೋಗ್ರಾಮಿಗೆ ಬರಲೇಬೇಕು ಅಂತ ನಮ್ಮನ್ನು ಬಟ್ಟೆ ಹಾಕಿ ಎಳ್ಕೊಂಡು ಹೋಗ್ತಾ ಇದ್ರು. ಹೌದು. ಮತ್ತೆ ನಮ್ಮ ಏನು ಬೆಳ್ತಂಗಡಿಯಲ್ಲಿ ಅವರು ಚಿಕ್ಕಪ್ಪ ಇದ್ದಾರೆ, ಇಲ್ಲಿ ಸುರತ್ಕಲ್ಲಲ್ಲಿ ಇವರು ಮಾವ ಇದ್ದಾರೆ, ಅಥವಾ ಈ ಕಡೆ ಬಂಟ್ವಾಳದಲ್ಲಿ ಅವರು ಅತ್ತೆ ಇದ್ದಾರೆ, ಹೀಗೆಲ್ಲರನ್ನು ಪರಿಚಯ ಮಾಡಿಕೊಡ್ತಿದ್ರು. ಈವಾಗ ಮಕ್ಕಳಿಗೆ ಯಾರನ್ನು ನಾವು ಪರಿಚಯ ಮಾಡಿಕೊಡೋದಿಲ್ಲ. ಹಾಗಾಗಿ ಅವರು ಅಮ್ಮ ಯಾರು ಪರಿಚಯಸ್ಥರಿಗೆ ನಮ್ಮ ಮಕ್ಕಳದ್ದು ಪರಿಚಯ ಇರೋದಿಲ್ಲ. ಹಾಗಾಗಿ ಏನಾಗಿದೆ ಅಂತ ಹೇಳಿದ್ರೆ ಮಕ್ಕಳು ಆರಾಮ್ಸೆ ತಿರುಗಾಡ್ತಾರೆ. ಯಾರ ಮಕ್ಕಳು ಎಲ್ಲಿಗೆ ಹೋಗ್ತಾರೆ? ನೀವು ಇದನ್ನು ಸಣ್ಣದ್ರಿಂದನೇ, ಇದು ಒಂದು ಕಲ್ಪನೆಯೂ ಆಗಿರ್ಬೋದು, ಅಥವಾ ನಿಮ್ಮ ಮಕ್ಕಳನ್ನು ಸೇವ್ ಮಾಡೋ ಒಂದು ಕಾನ್ಸೆಪ್ಟೂ ಆಗಿರ್ಬೋದು. ಅವರನ್ನು ಮೊದಲಿಂದ ಎಲ್ಲರನ್ನೂ ಪರಿಚಯ ಮಾಡಿ, ಈ ಪ್ಲೇಸಲ್ಲಿ ಈ ಸ್ಥಳದಲ್ಲಿ ಇವರು ಇದ್ದಾರೆ ಅಂತ ತೋರಿಸಿದರೆ ಅವರು ಆ ಪ್ಲೇಸಿಗೆ ಹೋಗಿ ಅಂತ ಕೆಟ್ಟ ವಿಚಾರಗಳನ್ನು ಮಾಡಲಿಕ್ಕಾಗೋದಿಲ್ಲ. ಯಾಕೆಂದರೆ ಮುಖ್ಯವಾಗಿ ಒಬ್ಬ ಮಾದಕ ವ್ಯಸನಿ ಅವನ ಏರಿಯಾದಲ್ಲಿ ಅಂಥ ಮಾದಕ ವಸ್ತುಗಳನ್ನು ಯೂಸ್ ಮಾಡೋದಿಲ್ಲ. ಅವರು ದೂರದ, ನೀವು ನೋಡಿ ಮಾದಕ ವ್ಯಸನಿಗಳು ಅವರ ಕಾಲೇಜಲ್ಲಿ ಅಂಥ ಫ್ರೆಂಡ್ಸ್ ಇರೋದಿಲ್ಲ, ಅವನಿಗೆ ಕಾಲೇಜಿಂದ ಹೊರಗಡೆ ಫ್ರೆಂಡ್ಸ್ ಇರ್ತಾರೆ. ಮತ್ತು ಬಿಹೇವಿಯರ್ ತುಂಬ ಸಿಂಪಲ್ ಆಗಿ ಗೊತ್ತಾಗತ್ತೆ. ಮಗನ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಮಗಳ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಅವ್ರು ಮಾಡುವ ಊಟ ಆಗಿರ್ಬೋದು. ಅವರು ಮುಗ್ಧರಂತೆ ವರ್ತಿಸಿದ್ರೆ ಹೇಗೆ ಗೊತ್ತಾಗುತ್ತೆ? ನಾನು ಎಷ್ಟೇ ತಪ್ಪು ಮಾಡಿರಲಿ, ನನ್ನ ತಾಯಿ ಹತ್ರ ಹೋಗಿ ಕೇಳಿ, ಗಣೇಶ್ ಹೆಂಗೆ ತುಂಬ ಒಳ್ಳೆಯವನು, ನನ್ನ ಮಗ ಹಾಗೆ ಏನೂ ತಪ್ಪು ಮಾಡೋದಿಲ್ಲ ಅಂತ. ನಿಮ್ಮ ತಾಯಿ ಹತ್ರ ಯಾರು ಹೇಳಿದರೆ ಇಲ್ಲ ಕುಮಾರ್ ಏನೋ ಸ್ವಲ್ಪ ಆ ಕಡೆ ಈ ಕಡೆ ಜಗಳ ಮಾಡಿದ್ರು, ಇಲ್ಲ ಅದರಲ್ಲಿ ನನ್ನ ಕುಮಾರಿದೇನು ತಪ್ಪಿಲ್ಲ ಅಂತ ಹೇಳ್ತಾರೆ. ಹೌದು ನೋಡಿ, ಇಷ್ಟೇ ಬರೋದು ಫ್ಯಾಮಿಲಿಯಿಂದ. ಏನು ಅಂತ ಹೇಳಿದರೆ ನಮ್ಮ ತಂದೆ ತಾಯಿಗೆ ನಾವು ಯಾವುದೇ ತಪ್ಪು ಮಾಡಿದ್ರು ಅವರಿಗೆ ಮುಖ್ಯವಾಗಿ ಫಸ್ಟಿಗೆ ಕಾಣೋದಿಲ್ಲ. ನಾನು ಹೇಳ್ತಾ ಇರೋದು, ನೀವು ತಪ್ಪು ಮಾಡಿದರೆ ಅವ್ರು ನಿಮಗೆ ಕಾಣದಿದ್ರೂ ಕೂಡ ಅದನ್ನು ಸರಿ ಮಾಡ್ಲಿಕ್ಕೆ ನೋಡಿ. ಸರಿ ಮಾಡಿದರೆ ಅದರಿಂದ ನಿಮ್ಮ ಮಕ್ಕಳ ಬೆಳವಣಿಗೆ ಆಗತ್ತೆ. ಕೆಲವೊಂದು ವಿಚಾರದಲ್ಲಿ ಅವರಿಗೆ ಕಷ್ಟಗಳನ್ನು ತೋರಿಸಿ. ರೀಸೆಂಟ್ಲಿ ಒಂದು ವಿಚಾರ ಆಯಿತು, ಒಬ್ಬರು ರಿಕ್ಷಾ ಡ್ರೈವರ್, ಇದು ಮೋಸ್ಟ್ಲಿ ಮಾದಕ ದ್ರವ್ಯಕ್ಕೆ ರಿಲೇಟೆಡ್ ಅಲ್ಲ, ಆದರೂ ಹೇಳ್ತೀನಿ. ಒಬ್ಬರು ರಿಕ್ಷಾ ಡ್ರೈವರ್ ನಮ್ಮ ಮನೆ ಹತ್ತಿರ ಇದ್ದಾರೆ. ಅವರು ಏನು ಮಾಡಿದರು ಅಂತ ಹೇಳಿದರೆ, ಅವ್ರ ಮನೆಯಿಂದ ಸ್ವಲ್ಪ ಜಗಳದ ಸೌಂಡ್ ಬಂತು. ಇವಾಗ ಹೇಗಾಗಿದೆ, ಹತ್ತಿರ ಮನೆಯಲ್ಲಿ ಏನೂ ಆದರೂ ಯಾರೂ ಹತ್ತಿರ ಹೋಗೋದಿಲ್ಲ. ನಾನು ಹೋಗೋಕ್ಕಿರಲಿಲ್ಲ, ಬಟ್ ನನ್ನ ತಾಯಿ ಹೇಳಿದ್ರು ಏನೋ ಹತ್ತಿರ ಮನೆಯಲ್ಲಿ ಏನೋ ಆಗ್ತಾ ಇದೆ ಅಂದಾಗ ನಾನು ಹೋಗ್ತೀನಿ. ಈ ಹುಡುಗ ಏನು ಮಾಡಿದ್ದಾನೆ, ಕೈಯಿಂದ ಟಿ ವಿಗೆ ಹೊಡೆದು ಬಿಟ್ಟಿದ್ದಾನೆ, ಕೈಯಲ್ಲಿ ಅಲ್ಲಲ್ಲೇ ಗಾಯ ಆಗಿದೆ, ರಕ್ತ ಬರ್ತಾ ಇದೆ, ನಾನು ಹಾಸ್ಪಿಟ್ಲಿಗೆ ಹೋಗೋದಿಲ್ಲ, ನಾನು ಸಾಯ್ತೀನಿ ಅಂತ ಹೇಳಿದ್ದಾನೆ. ಒಬ್ಬನೇ ಮಗ, ತಂದೆ ರಿಕ್ಷಾ ಡ್ರೈವರು, ತಾಯಿ ಅಲ್ಲೇ ಕೂತ್ಕೊಂಡು ಕೂಗ್ತಾ ಇದ್ದಾರೆ.
ಮನೆ ಮಾತ್ರ ನೋಡಿ ಗೊತ್ತು. ನಾನು ಹೋಗಿ ಕೇಳಿದೆ ವಿಚಾರ ಏನು ಅಂತ. ಅವ್ರು ಹೇಳ್ತಾ ಇದ್ದಾರೆ ಅವನಿಗೆ ಒಂದು ಕ್ರಾಕ್ಸ್ ಚಪ್ಪಲ್ ಬೇಕಂತೆ. ನಾನು ಅವನಿಗೆ ಹೇಳಿದೆ 3 ದಿವಸದ ನಂತರ ಕೊಡ್ತೀನಿ, ಈಗ ನನ್ನ ಹತ್ರ ಹಣ ಇಲ್ಲ ಅಂತ ಹೇಳಿದ್ರೆ ಸಾಯಂಕಾಲ ತಂದು ಕೊಡ್ತೀನಿ ಅಂತ ಹೇಳಿದ್ರೆ ಈಗಲೇ ಬೇಕು, ನೀನು 1 ವಾರದಿಂದ ಇದೇ ಹೇಳ್ತಾ ಇದ್ದೀಯಾ ಏನು ಅಂತ ಹೇಳಿದರೆ ಮತ್ತೆ ತಂದು ಕೊಡ್ತೇನೆ. ನನ್ನ ಕ್ಲಾಸಲ್ಲಿ ಎಲ್ಲರೂ ಹಾಕ್ಕೊಳ್ತಾರೆ, ನನ್ನ ಹತ್ರ ಕೇಳ್ತಾರೆ, ಏನು ಮರೆ ನಿನ್ನ ಅಪ್ಪ ರಿಕ್ಷಾ ಡ್ರೈವರು, ಇದನ್ನು ಕೊಡಿಸ್ಲಿಕ್ಕೆ ಆಗೋದಿಲ್ವಾ? ಹಾಗೆ ಹೇಳಿದಾಗ ನಾನು ಹೇಳಿದೆ ಸರ್ ನಾನು ಅವ್ರ ಹತ್ರ ಒಂದು ಸ್ವಲ್ಪ ಮಾತಾಡ್ಬೋದು ಅಂತ. ನಾನು ಅವನನ್ನು ಕರ್ಕೊಂಡು ಹೋದೆ, ಬೈಕಲ್ಲಿ ಕರ್ಕೊಂಡು ಹೋದೆ, ಫಸ್ಟ್ ಪ್ಲಾಸ್ಟರ್ ಹಾಕ್ಸಿದೆ. ಅದಾದಮೇಲೆ ನಾನು ಹೇಳಿದೆ ನಾನೊಂದು 300 ರೂಪಾಯಿ ಚಪ್ಪಲ್ ತೆಗೆಸ್ಕೊಡ್ತೀನಿ, ನಮ್ಮದೊಬ್ಬರು ಫ್ರೆಂಡ್ ಇದ್ದಾರೆ ಅವರಿಗೊಂದು ಇದನ್ನು ಹಾಕಿ ಕೊಡು ಅಂತ. ಆವಾಗ ಅವ್ರು ಹೇಳಿದರು ಸರಿ ಬನ್ನಿ ಅಂತ. ಅವ್ನು ನನ್ನ ಹತ್ರ ಅಗ್ರೆಷನಲ್ಲೇ ಇದ್ದ, ಇವನು ಯಾಕೆ ನನ್ನ ಲೈಫಿನ ಕೆಲವೊಂದು ವಿಚಾರಕ್ಕೆ ಬಂದಿದ್ದಾನೆ ಅಂತ ಇದ್ದ. ಆವಾಗ ಏನಾಯಿತು, ನಾನು ಕರ್ಕೊಂಡು ಹೋದದ್ದು ಒಂದು ಹಾಸ್ಪಿಟಲಲ್ಲಿ, ಅಲ್ಲಿ ಕಾಲು ಕಟ್ಟಾದ ಒಬ್ಬ ಮನುಷ್ಯನನ್ನು ತೋರಿಸಿದೆ. ನಾನು ಹೇಳಿದೆ ಇವ್ರು ನನ್ನ ಫ್ರೆಂಡು, ಇವ್ರಿಗೊಂದು ಆ ಚಪ್ಪಲ್ ಹಾಕ್ಸು ಅಂತ. ಅವ್ನು ನನ್ನ ಹತ್ರ ಕೇಳ್ತಾ ಇದ್ದಾನೆ ಕಾಲಿಲ್ಲ ಚಪ್ಪಲ್ ಹೆಂಗೆ ಹಾಕ್ಲಿ ಅಂತ. ಆಗ ಅವನಿಗೆ ಒಂದು ಸ್ವಲ್ಪ ರಿಯಲೈಸ್ ಆಯಿತು. ನಾನು ಅವಾಗ ಹೇಳಿದೆ 100 ರೂಪಾಯಿದಾದರೂ ಅಥವಾ 300 ರೂಪಾಯಿದಾದರೂ ಹಾಕ್ಕೊಳ್ಳಿಕ್ಕೆ ನಿನ್ನ ಹತ್ರ ಕಾಲಿದೆ, ಅವನ ಹತ್ರ ಕಾಲಿಲ್ಲ. ಸೊ ಇದನ್ನು ತಂದೆ ತಾಯಿ ನನಗೆ ಒಬ್ಬ ಮಗ ಒಬ್ಬ ಮಗಳು ಅಂತ ಹೇಳಿಬಿಟ್ಟು ಬೆಳವಣಿಗೆಯಲ್ಲಿ ಚೆನ್ನಾಗಿ ಬೆಳೆಸಿದಾದ್ರೆ, ಸ್ವಲ್ಪ ಕಷ್ಟ ತೋರಿಸಿ ಬೆಳೆಸಿದ ಅಂದ್ರೆ ಅವರನ್ನು ಬೆಳೆಸುವ ಸಂದರ್ಭದಲ್ಲಿ ಬೆಳೆಸುವ ರೀತಿಯಲ್ಲಿ ಬೆಳೆಸಬೇಕನ್ನುವಂಥದ್ದನ್ನ ಹೆತ್ತವರಿಗೆ ಹೇಳ್ತಾ ಇದ್ದೀರಾ? ನಿಜವಾಗ್ಲೂ ಇದೆಲ್ಲ ಸಮಸ್ಯೆಗಳಿಗೆ ಒಂದು ಮೊದಲ ಹಂತದಲ್ಲಿ ಹೆತ್ತವರೇ ಕಾರಣರಾಗ್ತಾರ? ಅದೇ ನಾನು ಹೇಳ್ತಾ ಇರೋದು. ಯಾಕಂತ ಹೇಳಿದ್ರೆ ಮಕ್ಕಳನ್ನು ಬೇಗ ನಂಬ್ತಾರೆ. ಯಾಕಂತ ಹೇಳಿದ್ರೆ ಇವಾಗ ಮಕ್ಕಳು ಅವರನ್ನು ಯಾವ ರೀತಿಯಲ್ಲಿ ತಂದೆ ತಾಯಿಗಳಿಗೆ ಯಾವುದೇ ವಿಚಾರ ಗೊತ್ತಾಗದಾಗೆ ಮಾಡಬೇಕು ಅನ್ನೋದನ್ನು ಅದನ್ನು ಗೂಗಲಿಂದನೇ ಸರ್ಚ್ ಮಾಡ್ತಾ ಇರ್ಬೋದು. ಇನ್ನು ನಾನು ಕೇಳುವಂಥದ್ದು, ಈ ಮಾದಕ ದ್ರವ್ಯ ಅಥವಾ ಮಾದಕ ವ್ಯಸನಗಳಿಂದಾಗಿ ಅವರ ದೈಹಿಕವಾಗಿ ಏನಾದರೂ ಸಮಸ್ಯೆಗಳು ಬರುತ್ತಾ ಅಥವಾ ದೈಹಿಕವಾಗಿ ಏನಾದರೂ ಬದಲಾವಣೆಗಳನ್ನ ಕಂಡುಕೊಳ್ತಾರಾ ಅಂತ? ಅವರು ದೈಹಿಕವಾಗಿ ಅಲ್ಟಿಮೇಟ್ಲಿ ಕಾಣ್ತಾರೆ, ಆದರೆ ಅದಕ್ಕಿಂತ ಮುಖ್ಯವಾಗಿ ಮಾನಸಿಕ ನೆಮ್ಮದಿ ಇರೋದಿಲ್ಲ. ಏನಾಗುತ್ತೆ ನೋಡಿ, ಒಬ್ಬ ಮಾದಕ ವ್ಯಸನಿ ವಿದ್ಯಾರ್ಥಿ ಅಥವಾ ಮಗು ಸ್ಟಾರ್ಟ್ ಮಾಡಲಿಕ್ಕೆ ಯಾವುದೋ ಟೈಮಲ್ಲಿ ಸ್ಟಾರ್ಟ್ ಮಾಡಿರ್ತಾನೆ. ಮೊದಲನೇದಾಗಿ ಯಾವುದೇ ಒಂದು ಮಗು ಆಗಿರ್ಬೋದು ಅಥವಾ ಯುವಕ ಆಗಿರ್ಬೋದು ಡೈರೆಕ್ಟ್ ಆಗಿ ಡ್ರಗ್ಗಿಗೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಕೆಲವೊಂದು ಬದಲಾವಣೆಗಳು ಆಗಿರುತ್ತೆ. ಏನು ಅಂತ ಹೇಳಿದರೆ, ಮೊದಲಿಗೆ ಅವನು ಏನೋ ಒಂದು ಶರಾಬು ಕುಡಿದು ಅದರ ನಶೆ ಸಾಕಾಗದಾಗ ಅವನು ಕೊಕೇನಿಗೆ ಹೋಗ್ತಾನೆ, ಅಥವಾ ಸಿಗರೇಟ್ ಹೇಳ್ಕೊಂಡು ಸ್ಟಾರ್ಟಿಂಗ್ ಫ್ರಮ್ ದ ಸಿಗರೇಟ್ ಮತ್ತೆ ಗಾಂಜಾದ ಕಡೆ ಹೋಗ್ತಾನೆ, ಅಥವಾ ಈ ಪ್ರಿಸ್ಕ್ರೈಬ್ಡ್ ಡ್ರಗ್ ಅಂತ ಇರುತ್ತೆ, ಅಂದರೆ ಕೆಲವೊಂದು ನಿದ್ದೆ ಬರೋ ಡ್ರಗ್ಗು ಅಥವಾ ಏನೋ ನಮ್ಮ ಪೇಯ್ನ್ ಕಿಲ್ಲರ್ಸು, ಇದನ್ನೆಲ್ಲ ತುಂಬ ತಗೊಂಡು ಅದರಿಂದ ಅವನಿಗೆ ನಶೆ ಸಾಕಾಗದಾಗ ಅವನು ಈ LSD ಅಥವಾ ಎಕ್ಸ್ಟ್ರೆಸಿ ಪಿಲ್ಸ್ ಇದಕ್ಕೆಲ್ಲ ಹೋಗ್ತಾನೆ. ನೋಡಿ, ಇದು ಈ 3 ವಿಚಾರ ಹೇಳಿದೆ, ಸಿಗರೇಟು, ಶರಾಬು ಮತ್ತು ಈ ನಮ್ಮ ಪ್ರಿಸ್ಕ್ರೈಬ್ಡ್ ಡ್ರಗ್. ಮಕ್ಕಳು ಅಥವಾ ಯುವಕ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ. ಇದು ಸ್ಟಾರ್ಟ್ ಮಾಡಬೇಕಾದ್ರೆ ನಿಮ್ಮ ಗಮನಕ್ಕೆ ಬಂದೇ ಬರುತ್ತೆ, ಅಲ್ಲೇ ನಿಲ್ಲಿಸಿ. ಇದನ್ನು ನಾವು ಗೇಟ್ ವೇ ಡ್ರಗ್ ಅಂತ ಹೇಳ್ತೀವಿ. ಏನು ಅಂತ ಹೇಳಿದರೆ, ಒಂದು ಡ್ರಗ್ ಈ NDPS ಅಂದರೆ ನಾರ್ಕೋಟಿಕ್ ಡ್ರಗ್ಸಿನ ಒಂದು ಹೊಸ್ತಿಲಲ್ಲಿ ಕೊಂಡೋಗಿ ನಿಲ್ಲಿಸುವಂತಹ ಡ್ರಗ್, ಗೇಟ್ ವೇ ಡ್ರಗ್. ಆ ಡ್ರಗ್ಗಿಗೆ ಹೋಗಲಿಕ್ಕೆ ಈ ಡ್ರಗ್ಗಳು ನಿಮ್ಮ ಮಕ್ಕಳನ್ನು ತಯಾರಿ ಮಾಡ್ತಾ ಇದೆ ಅನ್ನೋದು. ಕನ್ಸ್ಯೂಮ್ ಮಾಡುವಂಥದ್ದು ಹೇಗೂ ಇದ್ರೂ ಕೂಡ ಅವನ ಒಂದು ದಿನಚರಿಯಲ್ಲಿ ನಿಮ್ಗೆ ಗೊತ್ತಾಗತ್ತೆ. ಮುಖ್ಯವಾಗಿ ಯಾವುದೇ ಒಬ್ಬ ಯುವಕ ಅಥವಾ ಯುವತಿ ಆಗಿರ್ಬೋದು ಅಥವಾ ಮಕ್ಕಳು ಆಗಿರ್ಬೋದು, ಅವರಿಗೆ ಅವರದೇ ಆದ ಸಮಯ ಸಿಕ್ಕಲಿಕ್ಕೆ ಆಗದಾಗ, ರಿಯಾಲಿಟಿಯನ್ನು ಎಸ್ಕೇಪ್ ಮಾಡಲಿಕ್ಕೆ ನೋಡಿದಾಗ, ಅಥವಾ ಅಟೆನ್ಷನ್ ಅವರಿಗೆ ಬೇಕಾಗದು ಸಿಗದಾಗ ಈ ಡ್ರಗ್ಗಿಗೆ ಹೋಗ್ತಾರೆ. ಮುಖ್ಯವಾಗಿ ನಾವು ದಿನಚರಿಯಲ್ಲಿ ಅವರನ್ನು ನೋಡ್ಬೋದು, ಅವರೊಬ್ಬರೇ ಕೂತ್ಕೊಂಡಿರ್ತಾರೆ, ಅಥವಾ ಒಂಥರ ಒಂದು ಮೂಕನಾಗೆ ಕೂತ್ಕೊಂಡಿರ್ತಾರೆ, ಮೂಕಿಯಾಗೆ ಕೂತ್ಕೊಂಡಿರ್ತಾರೆ, ಯಾರೊಂದಿಗೂ ಬೆರೆಯೋದಿಲ್ಲ, ಅಥವಾ ಜಾಸ್ತಿ ಮಾತಾಡ್ತಾರೆ. ಅಂದರೆ ನಾವು ಹೇಳ್ತೀವಲ್ಲ, ರ್ಯಾಪಿಡ್ ಫೈರ್ ಥರ ಮಾತಾಡುವಂಥದ್ದು, ಮುಂದೆ ಅವರಿಗೆ ಮಾತಾಡಲಿಕ್ಕೇ ಬಿಡದೇ ಇರುವಂಥದ್ದು. ಇದೆಲ್ಲ ಕೆಲವು ಲಕ್ಷಣಗಳು. ಆದರೆ ನಿಮ್ಮ ಮಕ್ಕಳು ಹೀಗೆ ಇದ್ದಾರೆ ಅಂತ ಹೇಳಿದರೆ ಅವರು ಡ್ರಗ್ಗಲ್ಲಿದ್ದಾರೆ ಅಂತ ಅಲ್ಲ. ಸೊ ಅದಾದಮೇಲೆ ಕ್ಲೆನಿನೆಸ್ ಇರಬಹುದು ಅಂತ ಹೇಳುವಂಥದ್ದು. ಹೌದು, ಕ್ಲೆನಿನೆಸ್ ಅಂದರೆ ಒಂದು ಸ್ನಾನ ಮಾಡುವ ರೀತಿ, ಉಗುರು ಬೆಳೆಸೋ ರೀತಿ, ಕೂದಲು,
ನಾನು ಹೇಳ್ತಾ ಇದ್ದೀನಿ ಕೂದಲು, ಆಮೇಲೆ ಮೈಯಿಂದ ಒಂದು ಬ್ಯಾಡ್ ಸ್ಮೆಲ್ ಬರುವಂಥದ್ದು, ಮತ್ತು ಅವರು ಫ್ರೆಂಡ್ಸ್ ಯಾರು ಅಂತ ಕೇಳಿದರೆ ಅವರು ಆ ಕಡೆ ಇದ್ದಾರೆ, ಅವ್ರು ಇಲ್ಲಿಯವರು ಅಲ್ಲಿಯವರು, ಇದೆಲ್ಲ ದಿನಚರಿ ಇರುತ್ತೆ. ದೈಹಿಕವಾಗಿ ಅವರು ತುಂಬ ತೆಳ್ಳಗಿರುತ್ತಾರೆ. ನಾನು ಎವರೇಜ್ ಹೇಳ್ತಾ ಇದ್ದೀನಿ, ಎಲ್ಲರೂ ಅಂತ ಅಲ್ಲ. ಎಷ್ಟೋ ಈ ಮಾದಕ ವ್ಯಸನಿಗಳು ದಪ್ಪ ಇದ್ದವರು ಇದ್ದಾರೆ. ಅಂದರೆ ಕಂಟಿನ್ಯೂಸ್ ಆಗಿ ಕನ್ಸ್ಯೂಮ್ ಮಾಡಿದ್ರೆ ಅವರ ಬಾಡಿ ತುಂಬ ತೆಳ್ಳಗಾಗತ್ತೆ. ನಿಮ್ಮ ಮಕ್ಕಳು ಒಮ್ಮೆ ಈ ಚಟಕ್ಕೆ ಬಿದ್ದರು ಅಂತ ಹೇಳಿದರೆ 30, 32, 35 ವರ್ಷದಲ್ಲಿ ಚಟ್ಟ ಹತ್ತೋದ್ರಲ್ಲಿ ಯಾವುದೇ ಒಂದು ಬೇರೆ ವಿಚಾರ ಇರೋದಿಲ್ಲ. ನಿಮ್ಮ ಮಕ್ಕಳು ಅಷ್ಟೇ ವಯಸ್ಸಿಗೆ ಅಷ್ಟೇ ಸೀಮಿತರಾಗಿರ್ತಾರೆ. ಯಾಕಂದರೆ ಜೀವನವನ್ನು ಕಳ್ಕೊಳ್ತಾರೆ. ಅವ್ರ ರಿಯಾಲಿಟಿ ಅನ್ನೋದನ್ನು ಎಕ್ಸೆಪ್ಟ್ ಮಾಡಲಿಕ್ಕೆ ಅವ್ರು ರೆಡಿ ಇರೋದಿಲ್ಲ. ಓಕೆ ರೈಟ್. ಗಣೇಶ್ ಅವರೇ, ನಿಮ್ಮ ಜೊತೆಗೆ ಬಹಳಷ್ಟು ಮಾತನಾಡೋದಿದೆ. ಒಂದಷ್ಟು ಅರಿವಿನ ಕಾರ್ಯಕ್ರಮದಲ್ಲಿ ನನ್ನದು ಕೂಡ ಪ್ರಶ್ನೆಗಳಿದೆ. ಸೊ ಅದರಲ್ಲಿ ವಿಚಾರಗಳು ಬಹಳಷ್ಟು ಬರೋದಿದೆ. ಯಾಕಂದರೆ ಈ ಅರಿವು ಅನ್ನುವಂಥದ್ದು ಈಗಿನ ಯುವಜನತೆ ಮಕ್ಕಳು, ಮುಖ್ಯವಾಗಿ ಆ ಮಕ್ಕಳ ಹೆತ್ತವರಿಗೆ ಆಗಬೇಕಾಗಿದೆ. ಎಲ್ಲವನ್ನೂ ಕೂಡ ಗಣೇಶ್ ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮುನ್ನ ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಜನಜಾಗೃತಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಗಣೇಶ್ ನಾಯಕ್ ಮುಲ್ಕಿ ಅವರ ಜೊತೆಗೆ ಒಂದಷ್ಟು ಚರ್ಚೆಯನ್ನು ಮಾಡ್ತಾ ಇದ್ವಿ. ಜೊತೆಗೆ ಈ ವಿಚಾರದ ಅರಿವು ಅನ್ನುವಂಥದ್ದನ್ನು ನಾವು ಇವರ ಮಾತಿನ ಮೂಲಕ ತಿಳಿದುಕೊಳ್ತಾ ಇದ್ದೀವಿ ಅಂತ ಹೇಳ್ತಾ, ಗಣೇಶ್ ಅವರೇ, ನನ್ನ ಮುಂದಿನ ಪ್ರಶ್ನೆ ಇರುವಂಥದ್ದು ಅಂದರೆ ತಾವು
ಇಲ್ಲಿ ಹೇಳ್ತಾ ಇದ್ರಿ ಮಕ್ಕಳು ಅಥವಾ ಯುವಜನತೆ ಯಾವ ರೀತಿ ಈ ಮಾದಕ ವ್ಯಸನಿಗಳಾಗ್ತಾರೆ, ಜೊತೆಗೆ ಹೆತ್ತವರ ಜವಾಬ್ದಾರಿಗಳ ಬಗ್ಗೆ ಮತ್ತೆ ಮತ್ತೆ ಮಾತನಾಡ್ತಾ ಇದ್ರಿ. ನಾನು ಹೇಳುವಂಥದ್ದು ಹಾಗಾದರೆ ಮಕ್ಕಳು ಯುವಜನತೆ ಈಗಿನ ಆಧುನಿಕತೆ ಬದುಕಿಗೆ ಒಗ್ಗಿಕೊಂಡು ಈ ಪಬ್ಗಳಿಗೆ ಅಥವಾ ಅವ್ರದ್ದೇ ಆದಂಥ ಒಂದಷ್ಟು ಅವರಿಗೆ ಮನೋರಂಜನೆ ಸಿಗುವಂಥ ವಿಚಾರಗಳಿರ್ತದೆ. ಸೊ ಅಲ್ಲಿಗೆ ಹೋಗೋದೇ ತಪ್ಪ ಹಾಗಾದರೆ ನಿಮ್ಮ ಪ್ರಕಾರ ಅಂತ? ನೋಡಿ ಕುಮಾರ್, ನಾವು ಹೇಗೆ ಹಳೆಯ ದಿನಗಳನ್ನು ಕಳೆದು ಹೊಸ ದಿನಗಳ ಕಡೆಗೆ ಹೋಗ್ತಾ ಇದ್ದೀವಿ, ಹಾಗೇನೆ ನಮ್ಮ ಒಂದು ಸರೌಂಡಿಂಗ್ ಚೇಂಜ್ ಆಗ್ತಾ ಇದೆ. ನೀವು ಹೇಳಿದಾಗೆ ಆಧುನಿಕತೆ ಅದು ನಮ್ಮ ಹತ್ರ ಬರ್ತಾ ಇದೆ. ನಾವು ಅದರಲ್ಲಿ ಹೋಗಲೇಬೇಕಾಗತ್ತೆ. ಕ್ಲಬ್ಬಿಗೆ ಹೋಗೋದು, ಪಬ್ಬಿಗೆ ಹೋಗೋದು, ಪಾರ್ಟಿ ಮಾಡೋದು ಅದರಲ್ಲಿ ಏನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಕೆಲವರಿಗೆ ಅದು ನನ್ನ ವೈಯಕ್ತಿಕ ವಿಚಾರದಲ್ಲಿ ನಾನು ಹೇಳ್ತಾ ಇರೋದು. ಆದರೆ ಎಲ್ಲದಕ್ಕೂ ಒಂದು ಇತಿ ಮಿತಿ ಅನ್ನೋದು ಬೇಕು. ನಾನು ಮುಖ್ಯವಾಗಿ ಹೇಳುವಂಥದ್ದು ಹೆಣ್ಣು ಮಕ್ಕಳು. ಇವಾಗ ಡ್ರಗ್ ವಿಚಾರದಲ್ಲಿ ಮೇಯ್ನ್ ಆಗಿ ಟಾರ್ಗೆಟ್ ಆಗ್ತಾ ಇರೋದು ಹೆಣ್ಣು ಮಕ್ಕಳು. ಅವ್ರ ಹತ್ರ ಹೇಳ್ತಾ ಇರೋದು ಏನು ಅಂತ ಹೇಳಿದರೆ, ನೀವು ಯಾವುದೋ ಒಂದು ಕ್ಲಬ್ಬಿಗೆ ಹೋಗ್ತೀರಾ, ಪಬ್ಬಿಗೆ ಹೋಗ್ತೀರಾ, ಅಥವಾ ನೀವು ಮನೆಯಲ್ಲಿ ಜಗಳ ಮಾಡ್ತೀರಾ, ಏನು ಅಂತ ಹೇಳಿದರೆ ನಮಗೆ ನಮ್ಮದು ಏನು ನೀವು ರೈಟ್ಸ್ ಕೊಡ್ತಾ ಇಲ್ಲ, ವೈಯಕ್ತಿಕ ಸ್ವಾತಂತ್ರ್ಯ ಕೊಡ್ತಾ ಇಲ್ಲ ಅಂತ ಮನೆಯಲ್ಲಿ ಜಗಳ ಮಾಡಿಬಿಟ್ಟು ಅವ್ರು ಯಾರೋ ನಮ್ಮನ್ನು ನಿಲ್ಲಿಸ್ತಾರೆ ಅಂತ ಹೇಳಿಬಿಟ್ಟು ನಾವು ಹೋಗದೇ ಇರಬೇಕಾ ಅನ್ನೋ ಕೆಲವೊಂದು ಮಾತುಗಳು ಆಡಿಕೊಂಡು ನೀವು ಹೋಗ್ತೀರಾದರೆ ಹೋಗಿ. ಆದರೆ ಒಂದು ವಿಚಾರ, ಮನೆಯವರಿಗೆ ನೀವು ಎಲ್ಲಿ ಹೋಗ್ತೀರಾ, ಯಾರ ಜೊತೆ ಹೋಗ್ತೀರಾ ಅನ್ನೋದನ್ನು ತಿಳಿಸಿ ಹೋಗಿ. ನಿಮ್ಮ ಜೊತೆ ಒಂದು ಟ್ರಸ್ಟೆಡ್ ಪರ್ಸನನ್ನು ಕರ್ಕೊಂಡು ಹೋಗಿ. ಯಾಕಂದರೆ ಅದೆಷ್ಟೋ ಪ್ಲೇಸಲ್ಲಿ ಇವಾಗ ಮುಖ್ಯವಾಗಿ ಇವಾಗ ನಮ್ಮ ಸಮಾಜದಲ್ಲಿ ಒಂದು ಡ್ರಗ್ ಇದೆ, ಏನು ಅಂತ ಹೇಳಿದರೆ DRD, ಡೇಟ್ ರೇಪ್ ಡ್ರಗ್ ಅಂತ. ಅದು ಹೇಗಿರುತ್ತೆ ಅಂತ ಹೇಳಿದರೆ, ನಮ್ಮ ಇಂಥ ಟ್ರಾನ್ಸ್ಪರೆಂಟ್ ಲಿಕ್ವಿಡ್ಗೆ ಹಾಕಿಕೊಟ್ರೆ ಗೊತ್ತಾಗುತ್ತೆ, ಯಾಕಂದರೆ ನೀರು ಬಿಳಿ ಆಗುತ್ತೆ. ಅದು ಬಿಟ್ಟು ಕೋಲಾ, ಮಾಕ್ಟೈಲ್ ಅದಕ್ಕೆಲ್ಲ ಹಾಕಿ ಕೊಟ್ಟರೆ ಗೊತ್ತಾಗೋದಿಲ್ಲ. ಆ ಹುಡುಗಿಗೆ ಅದನ್ನು ಹಾಕಿಕೊಟ್ಟು ಅವರನ್ನು ಬೇರೆ ಬೇರೆ ವಿಚಾರಕ್ಕೆ ಬಳಕೆ ಮಾಡ್ತಾರೆ. ಮತ್ತು ಆ ಹುಡುಗಿ ಅದ ಒಂದು ಪವರ್ ಇಳಿಯುವಾಗ ಅವಳು ಮಲಗ್ತಾಳೆ, ಅಂದರೆ ನಿದ್ರಾಸ್ಥಿತಿಗೆ ಹೋಗ್ತಾಳೆ. ನಿದ್ರಾಸ್ಥಿತಿಯಿಂದ ಮೇಲೆ ಬರಬೇಕಾದ್ರೆ ಅವಳಿಗೆ ಅವಳ ಜೊತೆ ಕಳೆದ ಒಂದು 5 ಗಂಟೆನ 6 ಗಂಟೆ ಏನಾಗಿದೆ ಅನ್ನೋದೇ ನೆನಪಿರೋದಿಲ್ಲ. ಮತ್ತು ಅವಳನ್ನು ಪದೇ ಪದೇ ಕೆಣಕ್ಲಿಕ್ಕೆ ಹೋಗ್ತಾಳೆ, ನನ್ನ ಜೊತೆ ನಿನ್ನೆ ಏನಾಗಿತ್ತು. ಆ ಮೂಮೆಂಟ್ ಡ್ರಗ್ಗಲ್ಲಿ ಏನು ಮಾಡುತ್ತೆ ಅಂತ ಹೇಳಿದರೆ, ನಿಮ್ಮ ಇಡೀ ಮೆಮೊರಿ ಪವರನ್ನು ಅಲ್ಲಿಗೆ ಸ್ಟಾಪ್ ಮಾಡಿರುತ್ತೆ. ಸೊ ಹಾಗಾಗಿ ನಾನು ಹೇಳೋದು ಅಂತ ಹೇಳಿದರೆ, ಇಂಥ ಘಟನೆಗಳು ಇನ್ನೂ ನಿಮ್ಮ ಮುಂದಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ ಆಗಬಹುದು. ಆಗಬೇಕಾದ್ರೆ ನಾನು ಹೇಳುವಂಥದ್ದು, ನಿಮಗೆ ಹೋಗಲಿಕ್ಕಿದೆ, ಫ್ಯಾಮಿಲಿ ಜೊತೆ ಹೋಗ್ತೀರಾ ಹೋಗಿ, ಅಥವಾ ಫ್ರೆಂಡ್ಸ್ ಜೊತೆ ಹೋಗ್ತೀರಾ ಹೋಗಿ. ಆದರೆ ನಿಮ್ಮ ತಂದೆ ತಾಯಿಗಳಿಗೆ ಹೇಳಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಅದನ್ನು ಹೇಳ್ಕೊಂಡು ಹೋದರೆ ನೀವು ಯಾವ ವಿಚಾರಕ್ಕೆ ಹೋಗೋದು ಅದು ನಿಮ್ಮ ಒಂದು ವೈಯಕ್ತಿಕ ಒಂದು ಚಾಯ್ಸ್ ಆಗಿರುತ್ತೆ. ಯಾಕಂದರೆ ಜೀವನ ನಿಮ್ಮದು. ನಾಳೆ ಹೇಳಬಾರ್ದಲ್ಲ ನನ್ನ ಜೀವನ ಅವನು ಯಾರು ಗಣೇಶ್ ಹೇಳಲಿಕ್ಕೆ ಅಂತ. ಜೀವನ ನಿಮ್ಮದು, ಚಾಯ್ಸ್ ನಿಮ್ಮದು. ಓಕೆ. ಇನ್ನು ಯಾವ ರೀತಿ ಒಂದು ಮಾದಕ ವ್ಯಸನಗಳು ಹಂತ ಹಂತವಾಗಿ ಒಬ್ಬ ವ್ಯಕ್ತಿಯನ್ನು ಅಥವಾ ಒಬ್ಬ ಹುಡುಗ ಆಗಲಿ ಯಾವ ರೀತಿಯಲ್ಲಿ ಹಂತ ಹಂತವಾಗಿ ಅವರ ಮನಸ್ಸು ಜೊತೆಗೆ ಅವರ ದೈಹಿಕವಾಗಿ ಅವರನ್ನು ಕೊಲ್ತಾ ಹೋಗುತ್ತೆ? ಸೊ ನಾನು ಆವಾಗಲೇ ಹೇಳ್ದಂಗೆ ಮುಖ್ಯವಾಗಿ ದೈಹಿಕವಾಗಿ ಕೊಲ್ಲೋದಕ್ಕಿಂತ ಮುಂಚೆ ಇದು ಮಾನಸಿಕವಾಗಿ ನಿಮ್ಮನ್ನು ಕೊಲ್ಲುತ್ತೆ. ಯಾಕಂತ ಹೇಳಿದರೆ ನೋಡಿ, ಇವಾಗ ಒಂದು ಡ್ರಗ್ ಎಡಿಕ್ಟ್ ಅಂತ ಹೇಳಿದರೆ ಅವನು ಒಂದು ರೋಗಿ. ಯಾಕಂತ ಹೇಳಿದರೆ ಮುಖ್ಯವಾಗಿ ಅವನಿಗೆ ಯಾವುದೋ ಒಂದು ವಿಚಾರದಲ್ಲಿ ಅವನ ಒಂದು ಕೆಲವು ಸಬ್ಜೆಕ್ಟ್ ಅನ್ನು ಮಿಸ್ ಮಾಡ್ತಾ ಇದ್ದಾರೆ. ಮೇ ಬಿ ಅವನನ್ನು ಯಾರು ಮಾತಾಡಿಸ್ತಾ ಇಲ್ಲ, ಅಥವಾ ಅವನ ಹತ್ರ ಏನೋ ಬೇಕಾದದ್ದು ಇಲ್ಲ. ಇಲ್ಲಿ ಮುಖ್ಯವಾಗಿ ಬೇಕಾದದ್ದು ಏನು ಅಂತ ಹೇಳಿದರೆ, ಇದನ್ನು ನೀವು ಕಂಡುಕೊಂಡಾಗ ಕೌನ್ಸಿಲಿಂಗಿಗೆ ಟ್ರೈ ಮಾಡಿ, ಅಥವಾ ಫಸ್ಟ್ಗೆ ಹೆತ್ತವರೇ ಕೂತ್ಕೊಂಡು ಮಾತಾಡಿ, ನಿನ್ನ ಜೀವನದಲ್ಲಿ ಯಾಕೆ ಇಷ್ಟು ಬದಲಾವಣೆ ಆಗ್ತಾ ಇದೆ, ಹುಡುಗ ಆಗಲಿ ಹುಡುಗಿ ಆಗಲಿ. ಅದನ್ನು ನಿಮಗೆ ಗೊತ್ತಾದಾಗ ಅದನ್ನು ನೀವು ಅಲ್ಲಿಗೆ ಬದಿಗೆ ಒತ್ತುವಂಥ ವಿಚಾರಗಳು ಮಾಡಬೇಡಿ. ಅವರನ್ನು ರಿಯಾಲಿಟಿಯನ್ನು ತೋರಿಸಿ, ಇದಲ್ಲ ಮುಂದೆ ಹೋಗಿ ನೀನು ಇದಾಗಬೇಕು. ನೋಡಿ, ಮಾದಕ ವಸ್ತುಗಳು ಸುಮ್ಮನೆ ನಿಮ್ಮ ಮಕ್ಕಳು ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಕೆಲವೊಂದು ವಿಚಾರ ನಾನು ಒಂದು ಪೇಪರಲ್ಲಿ ಓದಿದ್ದೆ, ಅವನು ಏನು ಮಾಡಿದ್ದಾನೆ ಅಂತ ಹೇಳಿದರೆ, ಅವನ ಟೀ ಮಾರಿ ಹೋಗಬೇಕು ಅಂತ ಕಿಟ್ಲಿಯಲ್ಲಿ ಟೀ ಹಿಡ್ಕೊಂಡು ಹೋಗ್ತಾನೆ. ದಿನಾಲೂ ಅವನ ಕಿಟ್ಲಿಯಲ್ಲಿದ್ದ ಟೀ ಖಾಲಿ ಆಗಬೇಕು ಅಂತ ಹೇಳಿಬಿಟ್ಟು ಇವನು ಈ ಅಫೀಮನ್ನು ಅದರ ಒಳಗಡೆ ಅಂಟಿಸಿಡ್ತಾನೆ, ಎಲ್ಲಿ ಕಿಟ್ಲಿಯ ಮುಚ್ಚಳದಲ್ಲಿ. ಈ ಬಿಸಿಗೆ ಒಂದೊಂದೇ ಡ್ರಾಪ್ ಈ ಹನಿಗಳು ಟೀ ಒಟ್ಟಿಗೆ ಮಿಕ್ಸ್ ಆದಾಗ ಅದು ಏನು ಅಂತ ಹೇಳಿದರೆ ಅವರಿಗೆ ಮತ್ತೆ ಕುಡಿಯೋ, ಅಂದರೆ ಅಫೀಮ್ ಅನ್ನೋದು ಒಂದು ಅಡಿಕ್ಟಿವ್,
ಪದೇ ಪದೇ ಬೇಕು ಅನ್ನಿಸುವ ಒಂದು ವಸ್ತು. ಸೊ ಹಾಗಾಗಿ ಇದೇನಾಗತ್ತೆ, ಅವನು ಅದಕ್ಕೆ ಬಳಕೆ ಮಾಡ್ತಿದ್ದಾನೆ. ಇವರು ಕುಡ್ದು ಮತ್ತೆ ಅವನ ಹತ್ರನೇ ಹೋಗ್ತಾನೆ. ಹೀಗಂತ ಹೇಳಿ ನಿಮ್ಮ ಮನೆ ಹತ್ರ ಇರುವ ಟೀ ಅಂಗಡಿಯವರು ಅದನ್ನೇ ಮಾಡ್ತಾ ಇದ್ದಾರಂತಲ್ಲ. ಕೆಲವೊಂದು ಅವರ ಕೈಗುಣನೂ ಇರಬಹುದು, ಆದ್ರೆ ಕೆಲವರು ವ್ಯಾಪಾರಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ. ಸಾಧ್ಯತೆ ಇರುತ್ತೆ. ಓಕೆ, ರೈಟ್. ಸಾಮಾಜಿಕವಾಗಿ ಇದು ಮಾದಕ ವಸ್ತುಗಳಿಗೆ ಬೇಡಿಕೆ ಅನ್ನುವಂಥದ್ದು ಹೆಚ್ಚಾಗ್ತದೆ ಅನ್ನುವಂಥ ಸತ್ಯ ಇವಾಗ ಹೆಚ್ಚಿನವರಿಗೆ ಅರ್ಥ ಆಗ್ತಾ ಇದೆ. ಯಾಕಾಗಿ ಈ ರೀತಿಯ ಬೇಡಿಕೆ ಅನ್ನುವಂಥದ್ದು ಬರ್ತಾ ಇದೆ ಅಂತ? ಬೇಡಿಕೆ ಅನ್ನೋದು ಪ್ರತಿಯೊಂದು ವಸ್ತುವಲ್ಲಿ ಇದ್ದದ್ದೇ ಏನು ಅಂತ ಹೇಳಿದ್ರೆ, ಯಾವಾಗ ನಮಗೆ ಏನು ಐಟಮ್ ಕಡಿಮೆ ಇರುತ್ತೆ ಆವಾಗ ಬೇಡಿಕೆ ಜಾಸ್ತಿ ಆಗತ್ತೆ. ಮುಖ್ಯವಾಗಿ ಇವಾಗ ನೋಡಿ, ನಾವು ಪ್ರಸ್ತುತ ಸಮಾಜದಲ್ಲಿ ಅದೆಷ್ಟೋ ವಿಷಯಗಳನ್ನು ತಿಂತಾ ಇದ್ದೀವಿ. ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋದರೆ ಬೇರೆ ಅಡ್ಡ ಪರಿಣಾಮಗಳು ಆಗ್ಬೋದು. ಇವರೇನು ನಂದು ವ್ಯಾಪಾರಕ್ಕೆ ಅಡ್ಡ ಮಾಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತ. ಏನು ಅಂತ ಹೇಳಿದರೆ, ಇವಾಗ ತರಕಾರಿಗಳು ನಮ್ಮ ಜನರಿಗೆ ತುಂಬ ಬೇಕು, ಆದರೆ ಕಡಿಮೆ ಅವೈಲೇಬಿಲಿಟಿ ಇದೆ. ಆವಾಗ ಅದನ್ನು ಬೆಳೆಸಲಿಕ್ಕೆ ಬೇಗ ನೋಡ್ತಾರೆ, ಯಾವುದೋ ಒಂದು ಪೌಡರ್ ಹಾಕಿ, ಯಾವುದೋ ಒಂದು ಇಂಜೆಕ್ಷನ್ ಹಾಕಿ. ಅದೇ ಚಿಕನ್ನಿಗೆ ಬಂದಾಗ, ನಿಜವಾಗಿ ಚಿಕನ್ ಅನ್ನೋದು ಅಂದರೆ ಕೋಳಿ ಅನ್ನೋದು ಒಂದು ಮೊಟ್ಟೆಯಿಂದ ಹೊರಗಡೆ ಬಂದು 9 ತಿಂಗಳು ಮನೆ ಹತ್ರ ಹಾಗೆ ಹೀಗೆ ತಿರುಗಾಡಿಕೊಂಡು ಮತ್ತೆ ನಮ್ಮ ಪ್ಲೇಟಿಗೆ ಬರುತ್ತೆ. ಆದರೆ ಈಗ ನಾರ್ಮಲ್ ಆಗಿ ನೀವು ನೋಡಿದರೆ ಮೊಟ್ಟೆಯಿಂದ ಹೊರಗಡೆ ಬಂದು 52-56 ದಿನಕ್ಕೆ ನಮ್ಮ ಪ್ಲೇಟಲ್ಲಿ ಇರುತ್ತೆ. ಅದು ಕೋಳಿಯ ಒಂದು ದೇಹದ ಗಾತ್ರವನ್ನು ಬೆಳೆಸಲಿಕ್ಕೆ ಮುಖ್ಯವಾಗಿರುತ್ತೆ, ಇಂಜೆಕ್ಟ್ ಮಾಡಿ. ಅದು ನಮ್ಮ ದೇಹಕ್ಕೆ ತಿಂದಾಗ ಅಲ್ಲಿಂದ ನಮ್ಮ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳು ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಏನನ್ನು ತಿನ್ನಬೇಕು, ಏನನ್ನು ತಿನ್ನಬಾರ್ದು ಅನ್ನೋದನ್ನು ನಾವು ನಮ್ಮಷ್ಟಕ್ಕೆ ತಿಳ್ಕೊಳ್ಬೇಕು. ಎಷ್ಟರ ಮಟ್ಟಿಗೆ ತಿನ್ನಬೇಕು ಅದೇ ಇಲ್ಲಿ ಇವಾಗ ಹೇಗಾಗಿದೆ ಅಂತ ಹೇಳಿದ್ರೆ, ನೀವೇ ನೋಡಿ, ಮೊದಲು ಈ ಒಂದು ಹೆಣ್ಣು ಮಕ್ಕಳಲ್ಲಿ ಋತುವಿನ ವಿಚಾರಕ್ಕೆ ಬಂದರೆ ಅವರು 13-14 ವರ್ಷಕ್ಕೆ ದೊಡ್ಡವರಾಗ್ತಾ ಇದ್ರು. ಇವಾಗ ನೋಡಿ 8-9 ಆಗಬೇಕಾದ್ರೆ ಆ ಚಿಕ್ಕ ಮಕ್ಕಳಲ್ಲಿ ಈ ಋತುವಿನ ವಿಚಾರಗಳು ಬರುತ್ತೆ. ಯಾಕೆ? ಫುಡ್, ನಾವು ತಿನ್ನುವಂಥ ಫುಡಲ್ಲಿ ಎಷ್ಟೋ ಡಿಫರೆನ್ಸ್ ಇದೆ. ನಾವು ಅವರಿಗೆ ಹೇಳುವಂಥದ್ದು, ನಮ್ಮ ಮಗಳಿಗೆ ಅಥವಾ ಮಗನಿಗೆ ಈ ಅಜಿನೋಮೋಟೊ ಹಾಕಿದ ವಸ್ತುಗಳನ್ನೇ ನಾವೇ ಕೊಡ್ತಾ ಇದ್ದೀವಿ. ಆಮೇಲೆ ಹೇಳುವಂಥದ್ದು ಅವಳಿಗೆ ಹೆಲ್ತ್ ಹಾಳಾಗಿದೆ, ಅವನಿಗೆ ಹೆಲ್ತ್ ಹಾಳಾಗಿದೆ. ಇದು ನೀವು ಆವಾಗ ಕೇಳಿದಂಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಇವರಲ್ಲಿ ಬದಲಾವಣೆ ಆಗ್ತಾ ಹೋಗೋದು ಹೇಗೆ ಅಂತ ಹೇಳಿದರೆ, ಇವರ ಕೆಲವೊಂದು ಚಟುವಟಿಕೆಗಳನ್ನು ಅಲ್ಲೇ ಡಲ್ ಮಾಡಿಬಿಡುತ್ತೆ. ನಾವು ಇವಾಗ ಹೊರಗಡೆ ಹೋಗಿ ಆಟ ಆಡಲಿಕ್ಕೆ ಮಕ್ಕಳನ್ನು ಬಿಡ್ತಾ ಇಲ್ಲ. ನಾವು ಕ್ರಿಕೆಟ್ ಆಡ್ತಾ ಇದ್ವಿ, ಒಂದು ಬಾಲಿಗೋಸ್ಕರ ಎಷ್ಟು ಜನ ಜಗಳ ಆಡ್ತಿದ್ವಿ. ಆವಾಗ ನಮಗೆ ಒಂದು ಡಿಸಿಷನ್ ಮೇಕಿಂಗ್ ಆಗಿರ್ಬೋದು, ಕ್ರಿಟಿಕಲ್ ಥಿಂಕಿಂಗ್ ಆಗಿರ್ಬೋದು, ಇದೆಲ್ಲ ಬರ್ತಾ ಇತ್ತು. ಹೌದು, ಸರ್ವಾಂಗೀಣ ಬೆಳವಣಿಗೆ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ. ಏನು ಅಂತ ಹೇಳಿದ್ರೆ, ಲೈಫ್ ಸ್ಕಿಲ್ ಅನ್ನೋದು ಆವಾಗ ಬೆಳವಣಿಗೆಯಲ್ಲಿ ಬರ್ತಾ ಇತ್ತು, ಇವಾಗ ಪಾಠದಲ್ಲಿ ಬರ್ತಾ ಇದೆ. ಆದರೂ ಕೂಡ ತುಂಬ ಕಡೆಯಲ್ಲಿ ಲೈಫ್ ಸ್ಕಿಲ್ಲನ್ನು ಕಲಿಸ್ತಾ ಇರುವಂಥದ್ದು ಒಂದು ನಾಮಕೆ ವಾಸ್ತೆ. ಏನೋ ಸರ್ಕಾರ ಹೇಳಿದೆ ಲೈಫ್ ಸ್ಕಿಲ್ ಕಲಿಸಬೇಕು. ಮುಖ್ಯವಾಗಿ ಎಜುಕೇಷನ್ಗಿಂತ ಮುಖ್ಯ ಲೈಫ್ ಸ್ಕಿಲ್. ನಿಮ್ಮ ಮಗು ಯಾವ ಪ್ಲೇಸಿಗೆ ಹೋಗಿ ಯಾವುದನ್ನು ಹೇಗೆ ದೂರ ಇಡಬೇಕು, ಯಾವುದನ್ನು ಹತ್ತಿರ ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಸಂಸ್ಕಾರ ಬೇಕು, ಅಥವಾ ಕ್ಲಾಸಲ್ಲಿ ಕಲಿಸಿದ ಒಂದು ಲೈಫ್ ಸ್ಕಿಲ್ಗಳು ಬೇಕು. 10 ಲೈಫ್ ಸ್ಕಿಲ್ಸ್ ಇರುತ್ತೆ. ಗೂಗಲಲ್ಲಿ ಯಾವುದ್ಯಾವುದಕ್ಕೋ ಒಂದು ಟೈಮ್ ವೇಸ್ಟ್ ಮಾಡ್ತೀರಾ. ಈ ಒಂದು 10 ಲೈಫ್ ಸ್ಕಿಲ್ಲನ್ನು ನೋಡಿ, ಓದಿ, ಅದನ್ನು ನೀವು ನಿಮ್ಮ ಜೀವನದಲ್ಲಿ ಹೇಗೆ ಯೂಸ್ ಮಾಡಬೇಕು ಅಥವಾ ನಿಮ್ಮ ಮಕ್ಕಳ ಜೀವನದಲ್ಲಿ ಹೇಗೆ ಅದನ್ನು ಒತ್ತಬಹುದು ಅನ್ನೋದನ್ನು ನೋಡಿ. ಮತ್ತು ಇವಾಗ ಇವರು ಕೇಳಿದಾಗೆ ಮಾದಕ ವಸ್ತುವಿನ ಬೇಡಿಕೆ, ಮಾದಕ ವಸ್ತುಗಳಿಗೆ ಯಾವುದೂ ಬೇಡಿಕೆ ಇಲ್ಲ. ಸುಮ್ಮನೆ ಅವರು ತೆಗೆದಿಡ್ತಾರೆ, ಸುಮ್ಮನೆ ಒಂದು ರೇಟ್ ಹೇಳ್ತಾರೆ, ಅವನಿಗೆ ಬೇಕಾದ ಒಂದು ರೇಟ್ ಕೊಡ್ತಾನೆ, ಅದನ್ನು ತಗೊಳ್ತಾನೆ. ಬೇಡಿಕೆ ಅನ್ನೋದು ಎಲ್ಲೂ ಇಲ್ಲ. ಆದರೆ ಮಾದಕ ವಸ್ತು ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ಬಂದಿದೆ. ಹೇಗೆ ಅಂತ ಹೇಳಿದರೆ, ಮೊದಲು ಗಾಂಜಾ ಅಂತ ಹೇಳಿದರೆ ಸೊಪ್ಪಿನ ಥರ ಕಾಣ್ತಾ ಇತ್ತು, ಅಥವಾ ಎಲೆ ಥರ ಕಾಣ್ತಾ ಇತ್ತು, ಅಥವಾ ಈ ಕೊಕೈನ್ ಅಂತ ಹೇಳಿದರೆ ಪೌಡ್ರ್ ಥರ ಕಾಣ್ತಾ ಇತ್ತು. ಇವಾಗ ಹಾಗಲ್ಲ, ತುಂಬ ವೆರೈಟಿಯಲ್ಲಿ ಬರುತ್ತೆ. ನಾನಿಲ್ಲಿ ಜಾಗೃತಿ ವಿಚಾರದಲ್ಲಿ ನಾನು ನಿಮಗೆ ಇಲ್ಲಿ ಹೇಳಲಿಕ್ಕೆ ಹೋದರೆ, ತುಂಬ ಮಂದಿ ನಾನು ನೋಡ್ಬೋದು ಅಥವಾ ಚೆಕ್ ಮಾಡ್ಬೋದು, ನೀವು ಹೇಳಿ ಅಂತ ಹೇಳ್ಬೋದು. ಆದರೆ ಅದೆಷ್ಟೋ ಮಕ್ಕಳು ಹಿಂಗೂ ಬರುತ್ತಾ ಅಂತ ಗೂಗಲಲ್ಲಿ ಅಥವಾ ಯೂಟ್ಯೂಬಲ್ಲಿ ಚೆಕ್ ಮಾಡುವಂಥ ಒಂದು ವಿಚಾರ ಬರುತ್ತೆ. ಹಾಗಾಗಿ ನಾನು ಅದನ್ನು ಇಲ್ಲಿ ಬಿಡಿಸಿಡೋದಿಲ್ಲ. ಸೊ ಹಾಗಾಗಿ ಇನ್ನು ಈ ಮಂಗಳೂರು ನಗರ ಅಥವಾ ಕರಾವಳಿಗೆ ಈ ಮಾದಕ ವ್ಯಸನಗಳ ಬಗ್ಗೆ, ಅದರಿಂದ ಆಗುವ ಪರಿಣಾಮಗಳ ಬಗ್ಗೆ ಯುವ ಜನತೆಗೆ, ಮಕ್ಕಳಿಗೆ, ಹೆತ್ತವರಿಗೆ ಅರಿವಿನ ಕಾರ್ಯಕ್ರಮಗಳು ಹೆಚ್ಚಾಗಬೇಕು ಅನ್ನುವಂಥ ವಿಚಾರ ಇದೆ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ನಿಜವಾಗ್ಲೂ ಅದು ಒಂದು ಮುಖ್ಯವಾದ ವಿಚಾರ. ಏನು ಅಂತ ಹೇಳಿದರೆ,
ಪ್ರತಿಯೊಂದು ಗ್ರಾಮದಲ್ಲಾಗಿರ್ಬೋದು ಅಥವಾ ಪ್ರತಿಯೊಂದು ಲೇಔಟಲ್ಲಿ ಆಗಿರ್ಬೋದು ಅವರವರ ಇಂಟ್ರೆಸ್ಟಲ್ಲಿ ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ. ಯಾಕಂತ ಹೇಳಿದ್ರೆ ನಾನು ಆವಾಗಲೇ ಹೇಳಿದೆ, ಡ್ರಗ್ ಅನ್ನೋದು ಇವಾಗ ಯಾವ ರೀತಿಯಲ್ಲಿ ಕಾಣುತ್ತೆ ನಿಮ್ಗೆ ಗೊತ್ತಿಲ್ಲ. ಪೇಪರ್ ರೀತಿಯಲ್ಲೂ ಇದೆ, ಈ ಚಿಕ್ಕ ಚಿಕ್ಕ ಮಿಠಾಯಿ ರೀತಿಯಲ್ಲಿದೆ, ತುಂಬ ರೀತಿಯಲ್ಲಿದೆ, ಕೆಲವೊಂದು ಲಿಕ್ವಿಡ್ ರೀತಿಯಲ್ಲಿದೆ, ಅದಕ್ಕಿಂತ ಇನ್ನೂ ಜಾಸ್ತಿ ಇದೆ. ಆದರೆ ಇದನ್ನು ನಾವು ಅರಿವು ಮೂಡಿಸಬೇಕು ಅಂತ ಹೇಳಿದರೆ ಇದರ ಅರಿವನ್ನು ನಾವು ಹೆತ್ತವರಿಗೆ ಹೇಳೋಣ ಅನ್ನೋದು ನಮ್ಮ ಒಂದು ಆಶಯ. ಓಕೆ, ಮಕ್ಕಳಿಗೆ ಹೇಳಿದರೆ ಅದನ್ನು ಅವರು R&D ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಹೋಗ್ತಾರೆ. ಇದನ್ನು ಹುಡುಕಿ ಇದನ್ನು ಏನು ಮಾಡೋಣ, ಹಾಗೆ ಮಾಡೋಣ, ಇದನ್ನು ಯಾವುದರಲ್ಲಿ ಹಾಕಿ ತಿಂದರೆ ಖುಷಿ ಆಗುತ್ತೆ. ಮಕ್ಕಳು ಅವ್ರದ್ದು ಬ್ರೈನ್ ಇನ್ನೂ ಏನು ತುಂಬ ಬೆಳವಣಿಗೆ ಆಗಿರೋದಿಲ್ಲ, ಮುಂದೆ ಅವ್ರದ್ದು ನೋಡಿ ಕಲಿತಾರೆ ಅಥವಾ ಇನ್ನೂ ಬೇರೆ ಬೇರೆ ವಿಚಾರಕ್ಕೆ ಕಲಿತಾರೆ. ಹಾಗಾಗಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ತಾರೆ ಅಂತ. ನಿಜವಾಗ್ಲು ಅಲ್ಲಿ ಏನು ಬರುತ್ತೆ ಅಂತ ಹೇಳಿದರೆ, ನಾವು ಈ ಜಾಗೃತಿ ಕಾರ್ಯಕ್ರಮಗಳನ್ನು ಎಷ್ಟು ಜಾಸ್ತಿ ಮಾಡ್ತೀವಿ ಅಷ್ಟು ಒಳ್ಳೇದಾಗತ್ತೆ. ನನಗೆ ಒಂದು ಕಾಲೇಜ್ನಲ್ಲಿ ಹೇಳಿದರು, ಏನು ಅಂತ ಹೇಳಿದರೆ, ನೀವು ಜಾಗೃತಿ ಮಾಡಿದ ಮೇಲೆ ಒಬ್ಬ ಹುಡುಗ ಅದನ್ನು ಗೂಗಲಲ್ಲಿ ನೋಡಿಕೊಂಡು ಅವನು ಕನ್ಸ್ಯೂಮ್ ಮಾಡಲಿಕ್ಕೆ. ಓಕೆ, ಒಂದು ಕರೆ ಇದೆ ಸರ್. ಹಲೋ ಹೇಳಿ. ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಸತೀಶ್ ಅಂತ ಹೇಳಿ. ಓಕೆ, ಈಗ ಒಂದು ಒಳ್ಳೆಯ ವಿಚಾರವನ್ನು ಎತ್ತಿಕೊಟ್ಟಿದ್ದೀರಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಈಗ ಏನು ಇಲ್ಲ ಬರ್ತಾ ಇರೋದೇ ಕಾಲೇಜಿಂದಲೇ ಸ್ಟಾರ್ಟ್ ಆಗ್ತಿದ್ದು. ನಾನೊಂದು ಕೆಲವು ಸೂಕ್ಷ್ಮ ವಿಚಾರಗಳನ್ನೇ ಹೇಳ್ತೇನೆ. ಓಕೆ, ಹೇಳಿ ಸರ್. ನಮ್ಮ ಉಡುಪಿ ಜಿಲ್ಲೆ ಒಂದು 2-3 ಕಾಲೇಜಿನಲ್ಲಿ ಮಕ್ಕಳು ಗಾಂಜಾ ಇದು ಮಾಡುವುದನ್ನ ನಾವು ಸಹ ನೋಡಿದ್ದೇವೆ. ಅದಕ್ಕೆ ಅವರಿಗೆ ಎಲ್ಲಿಂದ ಸಿಗ್ತದೆ ಅದನ್ನ ಸಂಬಂಧಪಟ್ಟವರು ಎಚ್ಚರಿಸಿ ಒಂದು ಮನೆಯವರಿಗೆಲ್ಲ ಇದು ಮಾಡೋದು ಒಳ್ಳೆಯದು. ಮತ್ತು ತಂದೆ ತಾಯಿಯು ಸಹ ಮಕ್ಕಳ ಬಗ್ಗೆ ವಿಶೇಷ ಗಮನ ವಹಿಸೋದು ಒಳ್ಳೆ ಫ್ರೆಂಡ್ಸ್. ಯಾಕಂತ ಹೇಳಿದ್ರೆ, ಈಗ ಇಷ್ಟು ನೀವು ತಿಳಿಸಿದಂತೆ ಇಷ್ಟು ಸಣ್ಣ ಪ್ರಾಯದಲ್ಲೇ ಇದ್ದಾದ್ರೆ ಈಗ ಗಾಂಜಾದ ಯಾವುದೇ ಮಾದಕ ವಸ್ತುಗಳಾಗ್ಲಿ ಯಾವುದೇ ಸೇವನೆ ಯಾವ ವಯಸ್ಸಿನಲ್ಲಿ ಮಾಡಬಾರ್ದು. ಅದು ಅಕಾಲ ಮರಣಕ್ಕೆ ತುತ್ತಾಗ್ತೇವೆ ಮನುಷ್ಯರು. ಇದಕ್ಕೆ ಒಂದು ಸರ್ಕಾರ ಬೇರೆಲ್ಲದಕ್ಕೂ ಕಠಿಣ ಕಾನೂನು ತರ್ತದೆ, ಇದಕ್ಕೆ ಒಂದು ತರುವುದಿಲ್ಲ. ತಂದೆ ತಾಯಿಯು ಸಹ ಅಷ್ಟೇ, ಮಕ್ಕಳು ದುಡ್ಡನ್ನು ಕೊಟ್ಟಾಗ ಅವ್ರು ಏನಕ್ಕೆ ಖರ್ಚು ಮಾಡ್ತಾರೆ, ಏನು ಇದು ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಅದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸುವುದು ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ಅವರು ಮುಂದೊಂದು ದಿನ ಸಮಾಜಘಾತಕ ಶಕ್ತಿಗಳಾಗಿ ಬೆಳೀತಾರೆ. ಇದೇ ರೀತಿ ದುರಭ್ಯಾಸ ಬಂದ್ರೆ ಮತ್ತೇನ್ ಮಾಡ್ಬೇಕಾಗುತ್ತೆ, ಕಳ್ತನ ಮಾಡ್ಬೇಕಾಗುತ್ತೆ. ಅದ್ರ ಬಗ್ಗೆ ಒಂದು ಗಮನ ವಹಿಸುವುದು ನನ್ನ ಒಂದು ಸಲಹೆ. ಓಕೆ, ರೈಟ್, ಖಂಡಿತ ಸರ್. ಈಗಾಗಲೇ ಇದರ ಬಗ್ಗೆ ಮಾತನಾಡ್ತಾ ಇದ್ವಿ. ಧನ್ಯವಾದ ತಮ್ಮ ಕರೆಗಾಗಿ. ಓಕೆ, ಸೊ ಅರಿವಿನ ಕಾರ್ಯಕ್ರಮ ಆಗಬೇಕನ್ನುವಂಥ ಒತ್ತಾಯಗಳು ಅಥವಾ ಮಾತುಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ಒಂದು ರೀತಿಯ ಪರಿಣಾಮ ಅನ್ನುವಂಥದ್ದು, ಪರಿಣಾಮಕಾರಿಯಾದಂಥ ನಿರ್ಧಾರ ಸರ್ಕಾರ ಆಗಲಿ ಅಥವಾ ಸಂಬಂಧಪಟ್ಟಂಥ ಇಲಾಖೆಗಳಾಗಲಿ ಮುಖ್ಯವಾಗಿ ಪರಿಣಾಮಕಾರಿಯಾಗಿ ಅದನ್ನು ರೂಢಿಸ್ಕೊಳ್ಬೇಕಾದವರು ಹೆತ್ತವರು ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಹೆತ್ತವರಿಗೆ ಇರುವಷ್ಟು ಜವಾಬ್ದಾರಿ ಬೇರೆ ಯಾರಿಗೂ ಇಲ್ಲ. ಆದರೆ ಹೆತ್ತವರದ್ದು ಕೂಡ ಒಂದು ಪ್ರಶ್ನೆ ಆಗಿದೆ, ಮಕ್ಕಳನ್ನು ಬೆಳೆಸ್ಬಿಟ್ಟಿದ್ದೀವಿ, ಇವಾಗ ನಮ್ಮ ಮಾತು ಕೇಳ್ತಾ ಇಲ್ಲ ಅಂತ. ಏನು ಮಾಡೋದು ಅವಾಗ? ನಿಮ್ಮ ಮಾತಿಗೆ ನಾನು ಒಂದು ವಿಷಯದ ಮುಖಾಂತರ ಅದನ್ನು ಹೇಳ್ತೀನಿ. ಇವಾಗ ಮುಂದಿನ ಜನಾಂಗಕ್ಕಾಗ್ತದೆ ಏನು ಅಂತ ಹೇಳಿದರೆ, ನಾನು ಈ ಜನಾಂಗದಲ್ಲಿ ಅಂದರೆ ನಾನು ಈ ಏಜಲ್ಲಿ ಇಷ್ಟನ್ನೆಲ್ಲ ನೋಡ್ತಾ ಇದ್ದೀನಿ, ಇನ್ನು ನಾನು ಮದುವೆ ಆಗಬೇಕಾ ಒಂದು ಪ್ರಶ್ನೆ. ಎರಡನೇದು, ಮದುವೆ ಆಗಿ ನನಗೆ ಮಕ್ಕಳಾದರೆ ಅವರು ಈ ಸಮಾಜದಲ್ಲಿ ಹೇಗಿರ್ತಾರೆ ಅನ್ನೋದು. ಯಾಕಂದರೆ ನಾವೇ ಇಷ್ಟು ನೋಡ್ತಾ ಇದ್ದೀವಿ, ಇನ್ನು ಅವರ ಟೈಮಲ್ಲಿ ಎಷ್ಟು ಬರುತ್ತೆ ಅಂತ. ಹಾಗಾಗಿ ತುಂಬ ದ್ವಂದ್ವವಾಗಿ ವಿಚಾರಗಳು ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಇಲ್ಲಿ ನಮ್ಮ ಇವ್ರು ಹೇಳಿದರು ಕಾಲೇಜ್, ಯಾವುದೋ ಒಂದು ಕಾಲೇಜು, ಅದು ಇದು ಕಾಲೇಜ್ ಇಲ್ಲಿ ಮುಖ್ಯ ಅಲ್ಲ. ನಾವೇನು ಮಾಡ್ತೀವಿ ಅಂತ ಹೇಳಿದರೆ, ಮೊನ್ನೆ ನಾನು ಮತ್ತು ನನ್ನ ಗುರುಗಳು ಸ್ವಲ್ಪ ಡಿಸ್ಕಷನ್ ಮಾಡಬೇಕಾದ್ರೆ ಅವರು ಹೇಳಿದರು, ಸ್ವಲ್ಪ ಹಾಸ್ಯಾಸ್ಪದವಾಗಿ ವಿಚಾರಗಳು ಇದ್ದರೂ ಕೂಡ ಅದು ಸತ್ಯ ಅನ್ನಿಸ್ತು. ಏನು ಅಂತ ಹೇಳಿದರೆ, ನಾವು ಕುದುರೆಯನ್ನು ಓಡಿಸ್ಕೊಂಡು ಬರ್ತೀವಿ, ನದಿ ಹತ್ರ ತಗೊಂಬರ್ತೀವಿ, ಆಮೇಲೆ ಹೇಳ್ತೀವಿ ನೀರು ಕುಡಿಬೇಡ ಅಂತ. ಈ ವಿಚಾರಗಳೇ ನಮ್ಮ ಕೆಲವೊಂದು ಪರಿಸರದಲ್ಲಿ ಆಗುವಂಥದ್ದು. ಕಾಲೇಜಿನ ಸುತ್ತ 200 ಮೀಟ್ರ್ ನಾವು ಯಾವುದೇ ವಸ್ತುಗಳನ್ನು ಇಡಬೇಡಿ, ಅದು ಮಾದಕ ವಸ್ತುಗಳು ಅಥವಾ ಏನೋ ಒಂದು ಸಿಗರೇಟು ಅದನ್ನೆಲ್ಲ ಇಡಬೇಡಿ ಅಂತ ಹೇಳ್ತೀವಿ. ಕರೆಕ್ಟಾಗಿ ನೋಡಿದರೆ ಎಷ್ಟು ಪ್ಲೇಸಲ್ಲಿ 201 ಮೀಟ್ರಲ್ಲಿ ಇರಬಹುದು?
ಅವನು ಅದನ್ನು ಪ್ರೂವ್ ಮಾಡ್ತಾನೆ, ಸರ್ ನಂದು 201 ಮೀಟರಲ್ಲಿದೆ. ಹೌದು. ಅದೇ ರೀತಿ ಇನ್ನೊಂದು ವಿಚಾರ, ನಮ್ಮ ಭಾರತದಲ್ಲಿ ನಂಗೆ ಗೊತ್ತಿದ್ದಂಗೆ ಸಿಗರೇಟನ್ನು ಬ್ಯಾನ್ ಮಾಡಿದೆ. ನೀವು ಇವತ್ತಿಗೂ ಮಂಗಳೂರಿನಲ್ಲಿ ಎಷ್ಟು ತಿರುಗಾಡಿ ಎಷ್ಟು ಸಿಗರೇಟ್ ಇದೆ. ಸಿಗರೇಟ್ ಯಾವಾಗ ಬ್ಯಾನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಪ್ಲಾಸ್ಟಿಕ್ ಬ್ಯಾನ್ ತರ 1 ವಾರ ಮಾಡಿದ್ದಾರೆ ಅಥವಾ 2 ವಾರ ಮಾಡಿದ್ದಾರೆ, ಅದರ ನಂತರ ಬ್ಯಾನ್ ಇಲ್ಲ. ಸೊ ಇಂಥ ಕೆಲವೊಂದು ಕಠಿಣ ಕ್ರಮಕ್ಕೆ ನಾವು ನಮ್ಮ ಮಕ್ಕಳನ್ನು ರಕ್ಷಿಸಬೇಕಾದ್ರೆ ನಾವು ಇದಕ್ಕೆ ಹೋರಾಟಕ್ಕೆ ಇಳಿಬೇಕು. ನಾವೇ ಸಾಮಾಜಿಕವಾದಂತ ಒತ್ತಾಯವನ್ನು ಸಲ್ಲಿಸಬೇಕಂತ ಹೇಳುವಂತ. ನಿಜವಾಗ್ಲೂ ಇನ್ನೊಂದು ಏನು ಅಂತ ಹೇಳಿದ್ರೆ, ನನ್ನ ಮಗು ನನ್ಗೆ ಮುಖ್ಯ, ನೆರೆ ಮನೆಯವನಿಗೆ ನೆರೆ ಹೊರೆಯವರಿಗೆ ಅವರು ಹೊರೆಯಾಗಿರ್ತಾರೆ ಅಷ್ಟೇ. ಯಾಕಂತ ಹೇಳಿದ್ರೆ ಅವರು ಚುಚ್ಚು ಮಾತಿಂದ ಅಷ್ಟೇ ಮೇಲೆ ತರ್ತಾರೆ. ಇಲ್ಲದಿದ್ರೆ ಅವರು ಯಾವತ್ತೂ ನಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳುವವರು ನಮ್ಮ ಮನೆಯವರು ಅಥವಾ ನಮ್ಮತನ ಅಥವಾ ನಾವು ಮಾಡಿದ ಕೆಲಸಗಳಷ್ಟೇ. ಇನ್ನೊಂದು ಕೇಳುವಂಥದ್ದು, ಅರಿವಿನ ಕಾರ್ಯಕ್ರಮಗಳು ಯಾಕಾಗಿ ಆಗ್ತಾ ಇಲ್ಲ? ಅದಕ್ಕೆ ಒಂದು ಒತ್ತು ಕೊಡುವಂತ ವಿಚಾರಗಳು ಸರ್ಕಾರ ಆಗ್ಲಿ ಅಥವಾ ಇಲಾಖೆಗಳಾಗ್ಲಿ ಅಥವಾ ಯಾರೇ ಆಗ್ಲಿ ಯಾಕಾಗಿ ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಿಲ್ಲ ಅಂತ ಹೇಳ್ಬೋದು ತಾವು? ಚೀನಾ ಅನ್ನೋ ದೇಶದಲ್ಲಿ ಕೊರೋನಾ ಅಂತ ಇತ್ತು ಅಂತ ಬರ್ತಾ ಇದೆ ಅಂತ ಹೇಳುವಾಗ ನೀವು ಮಾಸ್ಕ್ ಹಾಕ್ತಿದ್ರಾ? ಇಲ್ಲ. ಅದೇ ರೀತಿಯ ಒಂದು ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಡ್ರಗ್ ತಗೊಳ್ಳುವವರು ನಮ್ಮ ಮನೆಯಲ್ಲಿ ಇಲ್ಲ ಅಲ್ಲ ಅಂತ ಹೇಳಿಬಿಟ್ಟು ನಾವ್ಯಾಕೆ ಅದರ ಬಗ್ಗೆ ಅರಿವು ಪಡ್ಕೊಳ್ಬೇಕು ಅನ್ನೋದು ತುಂಬಾ ಮಂದಿಯ ವಿಚಾರ ಆಗಿದೆ. ಮುಂದೊಂದು ದಿನ ಅವರು ಬಲಿಯಾಗ್ತಾರೆ ಅನ್ನೋ ವಿಚಾರ ಅಥವಾ ಅವರ ಮನೆಯವರು, ಅವರ ಮಕ್ಕಳು, ಅವರ ಇಡೀ ಜೀವನ ಭವಿಷ್ಯ ಹಾಳಾಗ್ತದೆ ಅನ್ನೋದು ಯಾರ ತಲೆಯಲ್ಲೂ ಇಲ್ಲ. ಹಾಗಾದ್ರೆ ಅರಿವಿನ ಕಾರ್ಯಕ್ರಮ ಅನ್ನುವಂಥದ್ದು ಆಗಬೇಕಾದ್ರೆ ಯಾವ ರೀತಿಯಲ್ಲಿ ಆಗಬೇಕು? ತಮ್ಮ ಒಂದು ಐಡಿಯಾಲಜಿಯಲ್ಲಿ ಹೇಳೋದಾದ್ರೆ ಯಾವ ರೀತಿಯಲ್ಲಿ ಹೋಗ್ಬೇಕು ಅಂತ ಒಂದು ಕರೆ ಇದೆ ಸರ್. ಹಲೋ 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 ನಮಸ್ತೆ. 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 ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಅಚ್ಯುತ್ ನಾಯ್ಕ ಅಂತ ಹೇಳಿ ಶಂಕರಪುರದಿಂದ. ಓಕೆ, ಮಾತಾಡಿ ಸರ್. ಹಲೋ ಅಣ್ಣ, ನಮಸ್ಕಾರ. ನಮಸ್ತೆ. ಯಾಕಂತ ಹೇಳಿದ್ರೆ ಈಗ ನಾನು ನೀವು ಹೇಳಿದ್ದೆಲ್ಲ ಸರಿ. ಯಾಕಂತ ಹೇಳಿದ್ರೆ ಈ ಮಕ್ಕಳನ್ನು ಕೇವಲ ಮಾಸ್ಟ್ರು ಅಥವಾ ಬೇರೆ ಯಾರನ್ನು ನೋಡುವುದಕ್ಕಿಂತ ನಮ್ಗೆ ನಮ್ಮ ಮಕ್ಕಳ ಬುದ್ಧಿ, ನಮ್ಮ ಮಕ್ಕಳ ಚಲನವಲನೆಗಳನ್ನು ನಮ್ಮಿಂದನೇ ನಾವೇ ನೋಡ್ಕೊಡ್ಬೇಕಾಗ್ತದೆ ಮೊದಲು. ಯಾಕಂತ ಹೇಳಿದ್ರೆ ಮಾಸ್ಟ್ರು ನಾವು ಕಾಲೇಜಿಗೆ ಕಳಿಸಿರ್ತೇವೆ, ನಮ್ಮ ಕಷ್ಟ ಮಕ್ಕಳಿಗೆ ಬರಬಾರ್ದು ಅಂತ ಹೇಳ್ತೇವೆ. ನಿಜವಾಗ್ಲಾದ್ರೂ ಮಕ್ಕಳಿಗೆ ನಮ್ಮ ಕಷ್ಟ ಬರಬಾರ್ದು ಅಂತ ಹೇಳ್ಬಾರ್ದು. ಯಾಕಂತ ಹೇಳಿದ್ರೆ ತಂದೆ ತಾಯಿ ಏನು ಕಷ್ಟಪಟ್ಟಿರ್ತಾರೆ ಅದನ್ನು ಮಕ್ಕಳಿಗೆ ಗೊತ್ತಿರ್ಬೇಕು. ಮತ್ತೊಂದು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಾವು ಈಗ ದೊಡ್ಡ ತಪ್ಪು ನಮ್ಮಿಂದ ನಡೀತಾ ಉಂಟು. ಮಕ್ಕಳನ್ನು 6 ತಿಂಗಳು 7 ತಿಂಗಳಾದ್ರ ಕೂಡ ಅವರಿಗೆ ಪ್ಲೇ ಸ್ಕೂಲಿಗೆ ಹಾಕ್ತೇವೆ. ಆ ನಂತರ ಸ್ಕೂಲಿಗೆ ಹೋಗ್ತಾ ಇರ್ತಾರೆ. ತಂದೆ ತಾಯಿಗಳ ಪರಿಚಯ ಸರಿಯಾಗಿ ಇರುವುದಿಲ್ಲ. ಎಲ್ಲ ಕೆಲಸಕ್ಕೆ ಹೋಗ್ತಾರೆ. ಬೆಳಿಗ್ಗೆ ಎದ್ದು ಕೆಲಸಕ್ಕೆ, ಮನೆ ಕೆಲಸದಲ್ಲಿ ಹಾಳು ಇಟ್ಕೊಳ್ತಾರೆ ಕೆಲವರೆಲ್ಲ. ಮತ್ತೇನಂತ ಹೇಳಿದ್ರೆ ದೊಡ್ಡದಾದ ನಂತರ ಅಜ್ಜಿಯರು ಕೆಲವ್ರ ಮನೆಯಲ್ಲಿ ಇರುವುದೇ ಇಲ್ಲ. ಅಂತ ಪರಿಸ್ಥಿತಿಗಳು ಬಂದಿದೆ. ಮಕ್ಕಳಿಗೆ ತಂದೆ ತಾಯಿಗಳದ್ದೊಂದು ಮಾತುಕತೆ ಏನೂ ಇರುವುದಿಲ್ಲ. ತಂದೆ ಬರುವಾಗ ರಾತ್ರಿ 10 ಗಂಟೆ 8 ಗಂಟೆ ಮಗು ಏನು ಮಾಡಿದೆ, ಏನೆಲ್ಲ ಮಾಡ್ತಾ ಉಂಟು, ಯಾವುದೇ ಒಂದು ಪರಿಜ್ಞಾನ ಮಕ್ಕಳ ಬಗ್ಗೆ ಯಾರು ತಿಳ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಒಂದು ಉದಾಹರಣೆ ನಾನು ಹೇಳ್ತೇನೆ. ನನ್ನ ಸ್ನೇಹಿತರೊಬ್ರು ಸರ್ಕಾರಿ ಕೆಲಸದಲ್ಲಿ ಇದ್ರು ನಿಮ್ಮ ಮಂಗಳೂರಿನಲ್ಲಿ. ಅವ್ರ ಮಗ ಕಾಲೇಜಿಗೆ ಹೋಗ್ತಾ ಇದ್ದ, ಡಿಗ್ರಿ ಆಗ್ತಾ ಬಂತು. ಅವ್ರು ಒಂದ್ ದಿವಸ ಹೀಗೆ ಮಾತಾಡ್ತಾ ನನಗೆ ಕರೆ ಮಾಡಿದ್ರು. ಇಲ್ಲಿಗೆ ಬಂದ್ರು ಅವರು. ಬಂದ ಕೂಡಲೇ ನಾನು ಹೇಳಿದೆ, ಏನು ವಿಷಯ ಅಲ್ಲ, ನಮ್ಮ ಮಗ ಇತ್ತೀಚೆಗೆ ಏನಂತಿಲ್ಲ, ನಾ ರಾತ್ರಿ ನಿದ್ದೆ ಮಾಡುವುದಿಲ್ಲ, ಬರೀ ಒಂಥರ ಇದಿರ್ತಾನೆ, ಸಿಟ್ಟು ಬರ್ತಾನೆ ಮಾತಾಡಿದ್ರು ಕೂಡ ಹಾಗೆ ಹೀಗೆ ಅಂತ ಹೇಳಿದ್ರು. ಅಂದ್ರೆ ಇವ್ರು ಒಳ್ಳೆ ಉದ್ಯೋಗದಲ್ಲಿ ಇದ್ದಾರೆ. ಯಾರು? ನನ್ನ ಸ್ನೇಹಿತರು. ನಾನು ಹೇಳಿದೆ, ನೀವು ಮಗನನ್ನು ಸರಿಯಾಗಿ ಪರೀಕ್ಷೆ ಮಾಡಿದ್ರ ನೀವು? ಇಲ್ಲ, ಅವನ ಜಾತಕ ತೋರಿಸ್ಬೇಕು, ಇದನ್ನು ತೋರಿಸ್ಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ, ಜಾತಕ ತೋರಿಸುವುದಕ್ಕಿಂತ ನಿಮ್ಮ ಮಗನ ಪರಿಸ್ಥಿತಿ ಯಾವ ರೀತಿ ಉಂಟು ನೋಡಿ. ಅವ ರಾತ್ರಿ ಎದ್ದು ಹೊರಗಡೆ ಹೋಗ್ತಾನೆ, ಮತ್ತೆ ಆರಾಮಲ್ಲಿ ಬಂದು ಮಲ್ಕೊಳ್ತಾನೆ ಅಂತ ಹೇಳಿದ್ರು. ಆವಾಗ ನೀವು ಪರೀಕ್ಷೆ ಮತ್ತೆ ನೋಡುವಾಗ ಅವರು ಸರಿಯಾಗಿ ಅವನನ್ನು ಗಮನಿಸಿದ ನಂತರ ಅವನು ಹೋಗಿ ಸಿಗರೇಟ್ ಎತ್ಕೊಂಡು ಬಂದು ಒಳಗೆ ಬಂದು ಆರಾಮ್ ಮಲ್ಕೊಳ್ತಾನೆ. ಅಲ್ಲಿಗೆ ನೋಡಿ ಅವನಿಗೆ ಮಾದಕ ದ್ರವ್ಯ ಇದರಿಂದ ಇದಾಗಿದೆ. ಮತ್ತೆ ಹೇಳಿದ್ರು, ಹೀಗೆ ಅದಕ್ಕೆ ಏನ್ ಮಾಡ್ಬೇಕು? ಅದಕ್ಕೆ ನೀವು ಜಾತಕ ತೋರಿಸುದು, ಪುರೋಹಿತರ ಹತ್ರ ಯಾವ ಇದ್ರ ಹತ್ರ ಹೋಗುದು ಬೇಡ. ನೀವೇ ಅವನನ್ನು ಈಗಲೇ ನೀವು ಅವನ ಹತೋಟಿಗೆ ತರಬೇಕು ವಿನಃ ಅವನಾಗಿ ಇದು ಮಾಡಿದ್ದಲ್ಲ, ಅದನ್ನು ನೋಡ್ಕೊಳ್ಳಿ ಅಂತ ಹೇಳಿದೆ ನಾನು. ಆದ್ರಿಂದ ಈಗ ದೇವರದಿಂದ ಸರಿಯಾಗಿದ್ದಾನೆ. ಹಾಗೆ
ನಾವು ಯಾವುದನ್ನು ಕೂಡ ಮಕ್ಕಳನ್ನು ದೂರುವುದಕ್ಕಿಂತ ನಾವು ಯಾವ ರೀತಿ ಇದ್ದೇವೆ ಅಂತೇಳಿ ಮೊದಲು ನಾವು ತಿಳ್ಕೊಳ್ಬೇಕು. ಹೌದು ಹೌದು ಅದನ್ನು ತಿಳ್ಕೊಂಡ್ರೆ ಮಾತ್ರ ನಾವು ಮಕ್ಕಳನ್ನು ಸರಿಪಡಿಸ್ಲಿಕ್ಕೆ ಆಗ್ತದೆ ವಿನಃ ಮತ್ತೆ ಜಾತಕ ತೋರಿಸ್ಕೊಂಡು ಆ ಕಾಲೇಜ್ ಈ ಕಾಲೇಜ್ ಅಂತ ಹೇಳುದು. ಮತ್ತೊಂದು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಒಬ್ಬ ಹುಡುಗ ಏನು PUC ಆದ ಕೂಡ್ಲೆ SSLC ಆದ ಕೂಡ್ಲೆ ಮಕ್ಕಳನ್ನು ಸ್ವಲ್ಪ ನಾವು ಹತೋಟಿಯಲ್ಲಿ ಇಟ್ಟಿರ್ಬೇಕಾಗ್ತದೆ. ಆವಾಗಲೇ ಮಕ್ಕಳು ಹಾಳಾಗುವುದು ಅಲ್ಲಿಗೆ. ಸಾಧಾರಣ ಒಂದು 20-22 ವರ್ಷದ ನಂತರ ಅವನಿಗೆ ಏನಾಗ್ತದೆ, ನಾವು ವೆಹಿಕಲ್ಸ್ ಬೇರೆ ಏನಾದ್ರೂ ತೆಗೆದುಕೊಟ್ರೆ ಅಥವಾ ಹಣ ಅವನಿಗೆ ಕಟ್ರೆ ಅವನು ಸ್ವಲ್ಪ ಖರ್ಚು ಮಾಡೋದ್ರೆ ಹಿಂದೆ ಮುಂದೆ ನೋಡ್ತಾನೆ. ಅದರ ಒಳಗೆ ನಾವು ಏನಾದ್ರೂ ಇದು ಮಾಡ್ಕೊಂಡ್ರೆ ಅವನಿಗೆ ಇದ್ರದ್ದು ಅರಿವೇ ಇರುವುದಿಲ್ಲ. ಅಪ್ಪ ಹಣ ಕೊಡ್ತಾನೆ, ಪ್ಯಾಕೆಟ್ ಮನೆ ಕೊಡ್ತಾನೆ, ಖರ್ಚು ಮಾಡ್ತೇನೆ, ಅದು ಮಾಡ್ತೇನೆ. ಆದ್ರೆ ಮಗ ನಾವು ಕೊಟ್ಟ ಹಣಕ್ಕಿಂತ ಜಾಸ್ತಿ ಖರ್ಚು ಮಾಡ್ತಾ ಇದ್ದಾನೆ, ಅದು ಏನು ಅಂತ ಹೇಳಿ ಸ್ವಲ್ಪ ಅವನ ಒಟ್ಟಿಗೆ ಸ್ವಲ್ಪ ಮಾತಾಡ್ಕೊಂಡು ಅವನ ಸುಖ ಕಷ್ಟ ಏನಾದ್ರೂ ಮಾತಾಡಿದ್ರೆ ಮಾತ್ರ ಗೊತ್ತಾಗ್ತದೆ ವಿನಃ ನಮ್ಮನ್ನು ನಾವು ತಿದ್ದುಕೊಳ್ಬೇಕು ಮೊದಲು. ನಿಜವಾದ ಮಾತು ಸರ್. ಧನ್ಯವಾದ ತಮ್ಮ ಕರೆಗಾಗಿ, ಒಳ್ಳೆ ಮಾತನ್ನ ಹೇಳಿ. ಓಕೆ ಓಕೆ ಧನ್ಯವಾದ. ಸೊ ಇನ್ನು ಕೊನೆಯ ಕೆಲವೇ ನಿಮಿಷಗಳು ಬಾಕಿ ಇರುವಂಥದ್ದು ನಾನು ಕೇಳೋದು, ಮಕ್ಕಳು ಮತ್ತು ಯುವ ಜನತೆಗೆ ತಾವು ಒಂದು ಹೇಳೋದಾದರೆ, ಅಂದರೆ ಇಬ್ಬರಿಗೂ ಹೇಳಬೇಕು, ಒಂದು ಹೆತ್ತವರ ಜವಾಬ್ದಾರಿ ಜೊತೆಗೆ ಮಕ್ಕಳು ಅಥವಾ ಯುವ ಜನತೆ ಇಂಥ ಆಕರ್ಷಣೆ ಎಷ್ಟೋ ಇರ್ಬೋದು, ಆಕರ್ಷಣೆಯ ಒತ್ತಡಗಳು ಜಾಸ್ತಿ ಇರ್ಬೋದು, ಆದರೂ ನಮ್ಮ ಬದುಕಿಗೋಸ್ಕರ ನಾವು ಒಂದಷ್ಟು ಆಲೋಚನೆ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಹೆತ್ತವರಿಗೆ ಒಂದು ವಿಚಾರಗಳನ್ನು ಹೇಳೋದಾದರೆ, ಜೊತೆಗೆ ವಿದ್ಯಾರ್ಥಿಗಳು ಮಕ್ಕಳು ಇರ್ಬೋದು, ಸೊ ಅವರಿಗೆ ಯಾವ ರೀತಿ ಇರಬೇಕು ಅನ್ನುವಂಥ ಒಂದಷ್ಟು ಮಾಹಿತಿ. ಮುಖ್ಯವಾಗಿ ಯುವಜನತೆ ಅವರಿಗೆ ಹೇಳಬೇಕಾದದ್ದು ಏನು ಅಂತ ಹೇಳಿದ್ರೆ, ನಾವು ಕಷ್ಟಪಟ್ಟು 10th ಮಾಡ್ತೀವಿ, ಅದ ನಂತರ PUC ಸೆಲೆಕ್ಟ್ ಮಾಡ್ತೀವಿ, ಅದ್ರ ನಂತರ ಡಿಗ್ರಿ ಅದು ಇದು ಎಲ್ಲ ಮಾಡಿ, ಯಾಕಂತ ಹೇಳಿದರೆ ನಮಗೆ ನಮ್ಮದೊಂದು ಭವಿಷ್ಯ ಬೇಕು ಅಂತ ಚಿಕ್ಕದ್ರಿಂದ ಅಂದ್ಕೊಳ್ತೀವಿ. ಆದರೆ ಒಂದು ಘಟ್ಟಕ್ಕೆ ಬಂದಾಗ ಅದೆಲ್ಲವೂ ಬೇರೆ 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 ಕಡೆಗೆ ಹೋಗುತ್ತೆ. ಯಾವಾಗಲೂ ಎಷ್ಟೇ ಬೇರೆ ಕಡೆ ಹೋದರೂ ಕೂಡ ನಿಮ್ಮ ಏಮನ್ನು ಕರೆಕ್ಟಾಗಿ ನೋಡಿ. ಈ ಮಾದಕ ವಸ್ತು ಇದ್ರ ಜೊತೆ ನೀವು ಸೇರಿಕೊಂಡ್ರೆ, ಇದ್ರ ಜೊತೆ ಒಂದು ಕೇಸ್ ಆದರೆ ನಿಮಗೆ ಮತ್ತೆ ಸಮಾಜದಲ್ಲಿ ಒಳ್ಳೆ ಹೆಸರು ಇರೋದಿಲ್ಲ. ನೀವು ಇವಾಗಲೇ ಎಷ್ಟೋ ವಿಚಾರಗಳನ್ನು ನೋಡಿರ್ಬೋದು. ಅವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಏನು ಅಂತ ಹೇಳಿದರೆ ಅವರ ತಪ್ಪನ್ನು ಅವರು ಅನುಭವಿಸ್ತಾ ಇದ್ದಾರೆ, ಅಥವಾ ಅವರು ಅದಕ್ಕೆ ನಾನು ಸರಿ ಆಗ್ತೀನಿ ಅನ್ನೋ ವಿಚಾರದಲ್ಲಿ ಇರಬಹುದು. ನಮ್ಮ ಕಾನೂನಲ್ಲಿ ಏನಿದೆ ಅಂತ ಹೇಳಿದರೆ, ಅವನು ಸೇದ್ಕೊಂಡಿದ್ರೆ ಅವನಿಗೆ ಏನೋ ಒಂದು ಕೇಸ್ ಹಾಕ್ತಾರೆ, ಮತ್ತು ಅವನಿಗೆ ಮತ್ತೆ ಫೈನ್ ಹಾಕಿ ವಾರ್ನಿಂಗ್ ಮಾಡಿ ಬಿಡ್ತಾರೆ. 27B ಅಂತ ಹೇಳ್ತಾರೆ NDPS ಆ್ಯಕ್ಟಲ್ಲಿ. ಅವನನ್ನು ಒಂದು ಸ್ಟೇಷನ್ ಬೇಲಲ್ಲಿ ಒಂದಷ್ಟು ಫೈನ್ ಹಾಕಿ ಅವನನ್ನು ಕಳಿಸ್ತಾರೆ. ಇದರ ಜೊತೆ ಒಂದು ಮಾನವೀಯತೆಯಿಂದ ಆ ಇನ್ಸ್ಪೆಕ್ಟರ್ ಆಗಿರ್ಬೋದು, ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಇವನ್ ಡಿ ಅಡಿಕ್ಷನ್ ಸೆಂಟ್ರಲ್ಲಿ ಒಂದು 30 ದಿನ ಇರಲಿ ಅಂತ ಬರೆದು ಕೊಟ್ಟರೆ ಆವಾಗ ಅಲ್ಲಿಂದ ಬದಲಾವಣೆ ಆಗುತ್ತೆ. ಯಾಕಂತ ಹೇಳಿದರೆ ಡಿ ಅಡಿಕ್ಷನ್ ಸೆಂಟ್ರಿಗೆ ಹೋದರೆ ಅವನ ಮನಸ್ಸು ಚೇಂಜ್ ಆಗುತ್ತೆ. ನೀವು ಅವನಿಗೆ 5,000 ಅಥವಾ 10,000 ಫೈನ್ ಹಾಕಿ ಕಳಿಸಿದ್ರಿ ಅಂತ ಹೇಳಿದರೆ ಅವನಿಗೆ ಆಗುತ್ತೆ, ನಾನು ಇಷ್ಟು ಸೇದಿದ್ರೆ ಇಷ್ಟೇ ಫೈನು, ಮತ್ತೆ ಬಂದು ಅವನು 1-2-3 ದಿನ ನಾಟಕ ಮಾಡಿಕೊಂಡು ಎಲ್ಲರೊಟ್ಟಿಗೆ ಒಳ್ಳೆಯದಾಗಿರ್ತಾನೆ, ಮತ್ತೆ ಅದನ್ನೇ ಮಾಡ್ತಾನೆ. ಆದರೆ ಅದರ ಜೊತೆಗೆ ಮಾದಕ ವಸ್ತುವಿನ ಒಳಗಡೆ ಒಂದು ನಿಮ್ಮ ಮೇಲೆ ಕೇಸ್ ಆದರೆ ಎಷ್ಟೋ ನಿಮ್ಮ ಪರೀಕ್ಷೆಗಳು ನಿಮಗೆ ಬರೀಲಿಕ್ಕಾಗೋದಿಲ್ಲ, ಅದೆಷ್ಟೋ ಪರೀಕ್ಷೆಗಳು ಬರೀಲಿಕ್ಕಾಗೋದಿಲ್ಲ. ಇದು ನಿಜವಾಗಿ ಆಗ್ತಾ ಇರೋದು ಹೇಗೆ ಅಂತ ಹೇಳಿದರೆ, ಒಂದು ವ್ಯವಸ್ಥಿತವಾಗಿ ಸಂಚು, ಇದರ ವಿಚಾರ ತುಂಬ ದೊಡ್ಡದಿದೆ, ಯೋಜನೆ ಇದೆ. ಹೇಗಂತ ಹೇಳಿದರೆ, ನಾವು ಇವಾಗ ಹೇಳ್ತಾ ಇದ್ದೀವಿ ಏನು, ನಮ್ಮ ಭಾರತ ಹೆಮ್ಮೆಯ ಭಾರತ, ಯುವಜನಾಂಗರನ್ನು ಕೂಡಿದ ಒಂದು ದೇಶ ಅಂತ. ಆವಾಗ ಎಷ್ಟೋ ದೇಶಗಳು ಈ ಯುವಜನರನ್ನು ಹಾಳು ಮಾಡಲಿಕ್ಕೆ ನೋಡ್ತಾ ಇರ್ಬೋದಾ ಇಲ್ವಾ? ಹಾಗಾಗಿ ನೀವು ಕರೆಕ್ಟಾಗಿ ನೋಡಿ, ನಮ್ಮ ಭಾರತದ ಭೂಪಟದಲ್ಲಿ ಕರೆಕ್ಟಾಗಿ ನೋಡಿದರೆ 2 ಸೈಡಲ್ಲಿ 2 ವಿಚಿತ್ರ ಒಂದು ಚಿತ್ರಣಗಳು ಕಾಣುತ್ತೆ. ಒಂದು ಗೋಲ್ಡನ್ ಕ್ರೆಸೆಂಟ್ ಅಂತ, ಅಂದರೆ ಬಂಗಾರದ ಚಂದ್ರನ ಆಕೃತಿ, ಇನ್ನೊಂದು ಗೋಲ್ಡನ್ ಟ್ರಯಾಂಗಲ್. ಇಲ್ಲಿ ಗೋಲ್ಡನ್ ಕ್ರೆಸೆಂಟ್ ಏನು ಅಂತ ಹೇಳಿದರೆ, ಅಲ್ಲಿಂದ ಹೈಯೆಸ್ಟ್ ಡ್ರಗ್ ಯಾವುದು ಸಿಂಥೆಟಿಕ್, ಅದು ನಮ್ಮ ಭಾರತಕ್ಕೆ ಬರ್ತಾ ಇದೆ. ಈ ಕಡೆ ಗೋಲ್ಡನ್ ಟ್ರಯಾಂಗಲ್, ಅಲ್ಲಿಂದ ಹೈಯೆಸ್ಟ್ ಈ ಓಪಿಯಮ್ಸು ಅಥವಾ ಈ ಅಫೀಮು ರಿಲೇಟೆಡ್ ಎಷ್ಟೋ ಡ್ರಗ್ಗಳು ನಮ್ಮ ಭಾರತಕ್ಕೆ ಬರ್ತಾ ಇದೆ. ಯಾಕೆ ಬರ್ತಾ ಇದೆ? ಇವಾಗಲ್ಲ, ದೂರದೃಷ್ಟಿ ದುರಾದೃಷ್ಟಿ. 2050ರಲ್ಲಿ ಇವರ ಯುವಜನಾಂಗವನ್ನು ನಾವು ಕೆಡವಿ ಬಿಡೋಣ, ಹಾಳುಗಿಡಬೇಕು. ಆವಾಗ ನಾವು ಯಾರ ಜೊತೆಗೆ ಏನಾದರೂ ಫೈಟ್ ಮಾಡ್ಬೋದಾ?
ಸೊ ನೀವು ಹೇಳುವಂಥದ್ದು ಸರ್ಕಾರ ಜೊತೆಗೆ ಜನಸಾಮಾನ್ಯರು ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ಜವಾಬ್ದಾರಿನ ಹೊತ್ಕೊಳ್ಬೇಕು. ನಿಜವಾಗ್ಲೂ ಇವಾಗ ಇದು ಕರೆಕ್ಟ್ ಟೈಮ್ ಅಲ್ಲ, ಆಲ್ರೆಡಿ ಕಾಲ ಮೀರಿದೆ. ಓಕೆ, ಇವಾಗ ನೀವು ಇದ್ರ ಬಗ್ಗೆ ಏನೋ ನಾನಿಲ್ಲಿ ಡಿಬೇಟ್ ಮಾಡ್ತೀನಿ, ಇವು ಮೊನ್ನೆ ಒಂದು ಏನೋ ಕೇಸ್ ಆಯಿತು ಅದಕ್ಕೋಸ್ಕರ ನಾವು ಇದಿಷ್ಟಕ್ಕೆ ನಿಲ್ಬಾರ್ದು. ಓಕೆ, ನೀವು ದಿನಾಲು ನಿಮ್ಮ ಮೈಯೆಲ್ಲ ಕಣ್ಣಾಗಿದ್ರೆ ಮಾತ್ರ ಮಾದಕ ವಸ್ತುವಿಂದ ನಿಮ್ಮ ಮಕ್ಕಳನ್ನು ನಿಲ್ಲಿಸ್ಲಿಕ್ಕಾಗತ್ತೆ. ಓಕೆ, ಮಾದಕ ವಸ್ತುವಿಂದ ನಿಮ್ಮ ಮಕ್ಕಳನ್ನು ಯಾಕೆ ನಿಲ್ಲಿಸ್ತೀರಾ? ಅವರ ಭವಿಷ್ಯತ್ತು ನಿಮಗೆ ಬೇಕಾದ್ರೆ ನೀವು ಮಾದಕ ವಸ್ತುವಿನಿಂದ ಅವರನ್ನು ದೂರ ಇಡಿ. ಓಕೆ, ಖಂಡಿತವಾಗ್ಲೂ ಬಹಳಷ್ಟು ಚರ್ಚೆ ಅನ್ನುವಂಥದ್ದು ಆಯಿತು, ಜೊತೆಗೆ ಮಾಹಿತಿ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಸಿಕ್ತು. ತುಂಬ ಜನರಿಗೆ ಒಂದು ರೀತಿಯ ಕುತೂಹಲ ಏನಿರುತ್ತೆ, ಮಕ್ಕಳನ್ನು ಯಾವ ರೀತಿ ಕಂಟ್ರೋಲ್ ಮಾಡೋದು ಅಥವಾ ಅವ ವ್ಯವಸ್ಥೆಗಳು ಹೇಗಿರ್ತವೆ ಅದೆಲ್ಲವೂ ಗೊತ್ತಿರೋದಿಲ್ಲ. ಇವತ್ತು ಬಹಳಷ್ಟು ವಿಚಾರಗಳು ನಮ್ಮ ವೀಕ್ಷಕ ಬಾಂಧವರಿಗೆ ಗೊತ್ತಾಯಿತು. ಈ ನಡುವೆ ನಾವು ಕೂಡ ಒತ್ತಾಯ ಮಾಡೋದಿಷ್ಟೇ, ಮಕ್ಕಳನ್ನು ಕಂಟ್ರೋಲ್ ಮಾಡುವಂಥ ಸಮಯ ಅಂತ ಇರುತ್ತೆ, ಆ ಸಂದರ್ಭದಲ್ಲಿ ಕಂಟ್ರೋಲ್ ಮಾಡಲೇಬೇಕು. ಬೇಕಾಬಿಟ್ಟಿಯಾಗಿರಲಿ, ಮೊಬೈಲ್ ಬೇಕಾದ ಸಂದರ್ಭದಲ್ಲಿ ಕೊಟ್ಬಿಡ್ತೀರಾ, ಅವರ ನಗುವನ್ನೇ ನೋಡೋದಲ್ಲ, ಅಳಿಸುವ ಸಂದರ್ಭದಲ್ಲಿ ಅಳಿಸಿದಾಗ ಮಾತ್ರ ಅವರ ಭವಿಷ್ಯ ಚೆನ್ನಾಗಿರ್ತದೆ. ಎರಡು ಪೆಟ್ಟು ಕೊಡಬಾರ್ದು ಅನ್ನುವಂಥದ್ದನ್ನು ಹೇಳ್ತಾರೆ. ನಮಗೆಲ್ಲ ಪೆಟ್ಟು ಕೊಟ್ಟದ್ರಿಂದ ಇವತ್ತು ಅದೆಷ್ಟೋ ಜನ ಒಳ್ಳೆ ಭವಿಷ್ಯ ಕಂಡುಕೊಂಡವರಿದ್ದಾರೆ, ಅದೆಷ್ಟೋ ಜನ ಸಾಧಕರಿಗೆ ಪೆಟ್ಟಿನ ರುಚಿ ಕೊಟ್ಟಿದ್ದಾರೆ ಅವರ ತಂದೆ ತಾಯಿ. ಹಾಗಾಗಿ ಇವತ್ತು ಪೆಟ್ಟು ಕೊಡೋದಕ್ಕೆ ಹಿಂದೇಟು ಹಾಕ್ತಾರೆ ಹೆತ್ತವರು, ಅಥವಾ ಅವರಿಗೆ ಒಳ್ಳೆ ಬುದ್ಧಿಮಾತನ್ನು ಹೇಳೋದಕ್ಕೆ ಹಿಂದೇಟು ಹಾಕ್ತಾರೆ, ಜೋರಾಗಿ ಅವರಿಗೆ ಜೋರು ಮಾಡೋದಕ್ಕೂ ಕೂಡ ಹಿಂದೇಟು ಹಾಕ್ತಾರೆ, ಮಕ್ಕಳ ತಪ್ಪುಗಳನ್ನು ಹೇಳೋದಕ್ಕೆ ತಿದ್ದೋದಕ್ಕೆ ಹಿಂದೇಟು ಹಾಕ್ತಾರೆ. ಈ ಹೆತ್ತವರು ಹಾಕಿದಂಥ ಹಿಂದೇಟುಗಳು ಅವರ ಭವಿಷ್ಯಕ್ಕೆ ದೊಡ್ಡ ಏಟನ್ನು ಕೊಡ್ತಾ ಇದೆ. ಹಾಗಾಗಿ ಹೆತ್ತವರು ಸ್ವಲ್ಪ ಆಲೋಚನೆ ಮಾಡಿಕೊಂಡು ಮಕ್ಕಳನ್ನು ಬಾಲ್ಯದಿಂದಲೇ ತಿದ್ದಿ ನೀತಿಯ ಪಾಠಗಳನ್ನು ಹೇಳಿಕೊಂಡು ಅವರ ಭದ್ರವಾದಂಥ ಭವಿಷ್ಯಕ್ಕೆ ಒಳ್ಳೆಯ ಬುನಾದಿಯನ್ನು ಹೆತ್ತವರೇ ಹಾಕಲಿ ಅನ್ನುವಂಥ ಮಾತಿನ ಜೊತೆಗೆ ಗಣೇಶ್ ನಾಯಕ್ ಮುಲ್ಕಿಯವರಿಗೆ ನಾವು ಸ್ಪಂದನ ವಾಹಿನಿಯ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ, ಮಾಹಿತಿಯನ್ನು ಒದಗಿಸಿರೋದಕ್ಕೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮಸ್ತೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಮಾದಕ ವ್ಯಸನಿಗಳು, ಸೊ ಆ ವ್ಯಸನಿಗಳಾಗದೇ ಇರೋದಕ್ಕೆ ಅಥವಾ ಅದರಿಂದ ಮುಕ್ತಿ ಪಡೆಯೋದಕ್ಕೆ ಹೆತ್ತವರ ಜವಾಬ್ದಾರಿಗಳು ಹೇಗಿರಬೇಕು, ಜೊತೆಗೆ ಹೆತ್ತವರನ್ನು ಗುರಿಯಾಗಿಸ್ಕೊಂಡು ಇವತ್ತಿನ ಚರ್ಚೆ ಮೂಡಿ ಬಂತು, ಹೇಗಿರಬೇಕು ಅನ್ನುವಂಥ ವಿಚಾರ. ನಿಜವಾಗ್ಲೂ ಕೂಡ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿದಿದೆ, ನಿಮಗೆ ಲಭಿಸಿದೆ ಅನ್ನುವಂಥ ನಂಬಿಕೆಯ ಜೊತೆಗೆ ಮುಂದಿನ ವಾರ ಮುಂದೊಂದು ವಿಶೇಷ ವಿಷಯದ ಜೊತೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ಟಿವಿ.